ಸ್ನೇಹಿತರೆ, ನಮಗೆಲ್ಲ ಈಗಾಗಲೇ ಹೇಳಿದ ಹಾಗೆ ನಮ್ಮ ಪ್ರೆಸ್ ಕ್ಲಬ್ನ ಈ ಕಾರ್ಯಕ್ರಮ ವಿವಿಧ ಕ್ಷೇತ್ರದ ಗಣ್ಯರನ್ನು ಸಾಧಕರನ್ನು ಕರೆದು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುವ ಜವಾಬ್ದಾರಿ ನಮ್ಮ ಅಧ್ಯಕ್ಷರಿಗೆ. ಈಗ PB ಹರೀಶ್ ರೈ ಅವರು ಎಲ್ಲರನ್ನು ಸ್ವಾಗತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮಂಗಳೂರು ಪ್ರೆಸ್ ಕ್ಲಬ್ಬಿನ ವತಿಯಿಂದ, ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ, ನಮ್ಮ ಪತ್ರಿಕಾ ಭವನ ಟ್ರಸ್ಟ್ ವತಿಯಿಂದ ಸ್ವಾಗತವನ್ನು ಕೋರಿಕೊಂಡು, ಸ್ನೇಹಿತರೆ, ಮಂಗಳೂರು ಪ್ರೆಸ್ ಕ್ಲಬ್ ಕಳೆದ ವರ್ಷ ಆಗಸ್ಟ್ ತಿಂಗಳ ನಂತರ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ನಮ್ಮ ಜಿಲ್ಲೆ ಬಹಳ ಸಾಧಕರು ಇರುವಂತಹ ಒಂದು ಜಿಲ್ಲೆ. ಈ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಾಧನೆ ಮಾಡಬೇಕಾದ್ರೆ ಅದು ರಾತ್ರಿ ಬೆಳಗಿನ ಒಂದು ಸಾಹಸ ಅಲ್ಲ. ಅದರ ಹಿಂದೆ ಒಂದು ಬಹಳ ಒಂದು ಪರಿಶ್ರಮ, ಅದರ ಹಿಂದೆ ಒಂದು ಬದ್ಧತೆ, ಅದರ ಹಿಂದೆ ಒಂದು ದೊಡ್ಡ ತ್ಯಾಗ ಇರ್ತದೆ ಅವ್ರದ್ದು. ಆ ಸ್ಥಾನಕ್ಕೆ ಅವ್ರು ಏರಬೇಕಿದ್ರೆ ಇಂಥ ಒಂದು ಸಾಧಕರನ್ನ ನಾವು ಪ್ರೆಸ್ ಕ್ಲಬ್ಗೆ ಕರೆದು ನಮ್ಮ ಪತ್ರಕರ್ತರ ಜೊತೆ ಅಥವಾ ವಿದ್ಯಾರ್ಥಿಗಳ ಜೊತೆ ಅವರ ಒಂದು ಸಾಧನೆಯ ಹಾದಿಯನ್ನು ಮತ್ತು ಅವರ ಅನುಭವವನ್ನು ಹಂಚಿಕೊಳ್ಳುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮ. ಈಗಾಗಲೇ ಸಹಕಾರಿ ಕ್ಷೇತ್ರದ MN ರಾಜೇಂದ್ರ ಕುಮಾರ್ ಅವರು, ನಾಟಕ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದ ವಿಜಯಕುಮಾರ್ ಕುಡಿಯಲ್ಬಲ್ರವರು, ನನ್ನ ಸಮಾಜ ಸೇವೆಗಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದ ಚಾರ್ಮಾಡಿ ಹಸನಪ್ಪನವರು, ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದಂತಹ ಡಾಕ್ಟರ್ ಮೋಹನ್ ಆಳ್ವ, ಹೀಗೆ ಅಂತಾರಾಷ್ಟ್ರೀಯ ಜಾದೂಗಾರ ಕುದ್ರೋಳಿ ಗಣೇಶ್ ಅವರು, ಬೇರೆ ಬೇರೆ ಕ್ಷೇತ್ರದ ಒಂದು ಸಾಧಕರು ನಮ್ಮಲ್ಲಿ ಬಂದು ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ನಾವು ಇದುವರೆಗೆ ಉದ್ಯಮ ಕ್ಷೇತ್ರದಿಂದ ಯಾರನ್ನ ಕೂಡ ನಾವು ಯೋಚನೆ ಮಾಡ್ತಿದ್ದೇವೆ, ಉದ್ಯಮ ಕ್ಷೇತ್ರದಿಂದ ಬಂದು ಅವ್ರನ್ನ ಯಾರಾದರೂ ಇಲ್ಲಿಗೆ ಕರೆದು ಅವರ ಒಂದು ಅನುಭವಗಳನ್ನು ಹಂಚಿಕೊಳ್ಬೇಕು ಅಂತ. ನಾವು ಕಳೆದ ಬಾರಿ ನಮ್ಮ ಸಭೆ ಮಾಡಿದಾಗ ನಮ್ಮ ಸದಸ್ಯರೆಲ್ಲ ರೋಹನ್ ಮಂತೇರವರು ಹೆಸರು ಹೇಳಿದರು. ನಾವು ರೋಹನ್ ಮಂತೇರವರಿಗೆ ಕಟ್ಟಡ ನಿರ್ಮಾಣ ನಾನು ಹೇಳಿದೆ. ಈಗ ಮೊನ್ನೆ ರೋಹನ್ ಮಂತೇರವರ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಟೈಟಲ್ಸ್ ಅವರಿಗೆ ಫೋನ್ ಮಾಡಿದ್ದೆ. ಅವ್ರು ಹೇಳಿದ ಅವರ ಬಯೋಡಾಟಾ ಇದೆಯಾ ಅಂತ. ನಾನು ಹೇಳಿದ ಅವರ ಬಯೋಡಾಟಾ ಯಾರಿಗೂ ಬೇಕಾಗಿಲ್ಲ. ರೋಹನ್ ಮಂತೇರವರು ಹೇಳಿದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ರಾಜ್ಯದಲ್ಲೇ ಅವರೊಬ್ಬರು ಪ್ರತಿಷ್ಠಿತ ಬಿಲ್ಡರ್ ಆಗಿ ಮತ್ತು ಮಂಗಳೂರಿನ ಈ ಅಭಿವೃದ್ಧಿಯಲ್ಲಿ ಭಾಳ ದೊಡ್ಡ ಒಂದು ಕೊಡುಗೆ ರೋಹನ್ ಕಾರ್ಪೊರೇಷನ್ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕೆಂತ ಹೇಳಿದರೆ ಇವತ್ತು ಅವರ ರೋಹನ್ ಸಿಟಿ ಇರ್ಬೋದು, ಬೇರೆ ಬೇರೆ ಅವರು ತಂದಂಥ ಒಂದು ಪ್ರಾಜೆಕ್ಟ್ಗಳು ಅದು ಮಂಗಳೂರು ಒಂದು ವಿದೇಶಿ ಮಾದರಿಯ ಒಂದು ನಗರವಾಗಿ ಇವತ್ತು ಬೆಳೀತಾ ಇದ್ದರೆ, ಅಥವಾ ಒಂದು ದೇಶದಲ್ಲಿ ಒಂದು ಮುಂಚೂಣಿ ನಗರವಾಗಿ ಬೆಳೀತಿದ್ರೆ ಇವತ್ತು ರೋಹನ್ ಕಾರ್ಪೊರೇಷನ್ ಮತ್ತು ಈ ರೀತಿಯ ಬಿಲ್ಡರ್ಗಳ ಬಹಳ ದೊಡ್ಡ ಒಂದು ಪಾತ್ರ ಇದರ ಹಿಂದೆ ಇದೆ. ನಾವು ರೋಹನ್ರನ್ನೇ ಯಾಕೆ ಇದಕ್ಕೆ ತುಂಬ ಮಂದಿ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು, ಆದರೆ ರೋಹನ್ರನ್ನು ಯಾಕೆ ನಾವು ವಿಶೇಷವಾಗಿ ಆಯ್ಕೆ ಮಾಡಿದ್ವಿ ಅಂತ ಹೇಳಿದರೆ, ಒಂದು, ಈ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿರುವವರೆಲ್ಲ ಜನ ಸಂಪರ್ಕದ ಅವರು, ಅವರ ಉದ್ಯಮಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ. ಇಲ್ಲೇ ಒಂದು ನಮ್ಮ ಜಾಹೀರಾತಿನ ಸಂಸ್ಥೆಯವರು ಮಾತ್ರ ಅವ್ರ ಜೊತೆ ಒಂದು ಸಂಪರ್ಕ ಇಟ್ಟುಕೊಳ್ಳುವಂಥ ತುಂಬ ಮಂದಿ ಉದ್ಯಮಗಳು ಆ ರೀತಿ ಇರ್ತಾರೆ. ಆದರೆ ರೋಹನ್ ಮಂತೇರವರ ಉದ್ಯಮದ ಜೊತೆಗೆ ಅದರ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಅವರು ಯಾವುದೇ ವ್ಯಕ್ತಿ ಯಾರೇ ಒಂದು ಸಂಕಷ್ಟದಲ್ಲಿರೋರ ಬಳಿಗೆ ಹೋದರೆ ಅವರಿಂದ ಆಗುವಷ್ಟು ಸಹಾಯವನ್ನು ಮಾಡ್ತಾ ಬಂದು ಸಮಾಜಮುಖಿ ಹಲವಾರು, ಅದು ಯಾವುದೇ ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಅಥವಾ ಕ್ರೀಡೆಯಂಥ ಕಾರ್ಯಕ್ರಮಕ್ಕೆಲ್ಲ ಅವರಿಂದ ಆದಂಥ ಒಂದು ಪ್ರೋತ್ಸಾಹವನ್ನು, ಒಂದು ಸಹಾಯವನ್ನು ಮಾಡ್ತಾ ಬಂದವರು. ಅದರ ಜೊತೆಗೆ ನಾನು ಯಾಕೆ ವಿಶೇಷವಾಗಿ ಬಂದರೆ, ರೋಹನ್ ಮಂತೇರವರು ಬೆಳೆದು ಬಂದ ಒಂದು ಹಾದಿ, ತುಂಬ ಮಂದಿ ಶ್ರೀಮಂತ ಕುಟುಂಬದ ಹಿನ್ನೆಲೆಯಿಂದ ಬಂದವರಿಗೆ ದೊಡ್ಡ ಹಣ ಸಂಪಾದನೆ ಮಾಡೋದು ಇದು ಸಾಧನೆ ಮಾಡಲಿಕ್ಕೆ. ಆದರೆ ರೋಹನ್ ಮಂತೇರವರು ನಡೆದು ಬಂದ ದಾರಿ, ನಾನು ಒಂದು TV ಕಾರ್ಯಕ್ರಮದಲ್ಲಿ ಅವರ ಸಂದರ್ಶನವನ್ನು ನೋಡ್ತಾ ಇದ್ದೆ. 14ನೇ ವರ್ಷಕ್ಕೆ ಅವರು ಉದ್ಯಮ ಕ್ಷೇತ್ರಕ್ಕೆ ಕಾಲಿರಿಸಿದ್ರು ಅಂತ ಅವರು ಹೇಳ್ತಾರೆ. ನಾವೆಲ್ಲ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 14 ವರ್ಷದ ಹುಡುಗ, ಅವ್ರು ಹೇಳಿದರು, ಅವರು ಭಾಳ ದೊಡ್ಡ ಸಾಮಾನ್ಯ ಕೃಷಿಕ ಮತ್ತು ಒಂದು ಬಡತನದ ಕುಟುಂಬದ ಹಿನ್ನೆಲೆಯಿಂದ ಬಂದರು. ಆದರೆ ಅವರಿಗೆ ಒಂದು ಗುರಿ ಇತ್ತಂತೆ, ಹಣ ಸಂಪಾದನೆ ಮಾಡಬೇಕು ಅಂತ, ನ್ಯಾಯಯುತವಾಗಿ ಹಣ ಸಂಪಾದನೆ ಮಾಡಬೇಕು ಅಂತ ಹೇಳೋ ಆ ಒಂದು ಕಾರಣಕ್ಕೋಸ್ಕರ ಅವರು ಸಣ್ಣ ವಯಸ್ಸಿನಲ್ಲಿ ಉದ್ಯಮ ಕ್ಷೇತ್ರದ ಬರ್ತಾರೆ. ತುಂಬ ಅವರ ಅನುಭವಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ನಾನು ಹೇಳಿದವರು ಯಾವುದೋ ಒಂದು ಫುಡ್ ಪ್ರಾಡಕ್ಟಿನ ಸೇಲ್ಸ್ ಮಾಡ್ತಾ ಇದ್ರಂತೆ, ಆಮೇಲೆ ಮನೆ ಬಾಡಿಗೆ ಕೊಡಲಿಕ್ಕೆ ಆ ರೀತಿಯ ಒಂದು ಮೀಡಿಯೇಟರ್ ಆಗಿ ವರ್ಕ್ ಮಾಡ್ತಾ ಇದ್ರಂತೆ. ಆ ಹಾದಿಯಲ್ಲಿ ಬೆಳೆದು ಇವತ್ತು ಅವರು ಒಬ್ಬ ಹುಡುಗ, ಸಾಮಾನ್ಯ ಮನೆತನದ ಒಬ್ಬ ಹುಡುಗ ಪರಿಶ್ರಮ ಪಟ್ಟರೆ, ಯೋಚನೆ ಮಾಡಿದರೆ ಯಾವ ಹಾದಿಗೆ ತಲುಪಬಹುದು, ಯಾವ ಮಟ್ಟಕ್ಕೆ ತಲುಪಬಹುದು ಅಂತ ಹೇಳಿದಕ್ಕೆ ನಮ್ಮಲ್ಲಿ ಇಡೀ ಯುವಕರಿಗೆ ರೋಹನ್ ಮಂತೇರವರೊಂದು ಒಳ್ಳೆಯ ಉದಾಹರಣೆ ಮತ್ತು ಅವರದ್ದು ಮಾದರಿ ಅಂತ ಅಂದ್ಕೊಂಡು ನಾವು ಮಂಗಳೂರು ಪ್ರೆಸ್ ಕ್ಲಬ್ನಿಂದ ಈ ಒಂದು ಗೌರವ ಅತಿಥಿ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಬರಮಾಡಿಕೊಂಡಿದ್ದೇವೆ. ನಾನು ರೋಹನ್ ಮಂತೇರವರನ್ನು
ಭಾಳ ಗೌರವದಿಂದ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಪ್ರೆಸ್ ಕ್ಲಬ್ಬಿನ ಪುಷ್ಪರಾಜ್ರವರು ಅವರಿಗೊಂದು ಪುಷ್ಪ ನೀಡಿ ಸ್ವಾಗತ ಮಾಡಬೇಕು ವಿನಂತಿ ಮಾಡ್ತೀನಿ. ಶ್ರೀನಿವಾಸ್ ನಾಯ್ಕರು ಹೇಳ್ತಾ ಇದ್ದಾರೆ, ನಮಗೆ ನಮ್ಮ ಕ್ರಿಕೆಟ್ ಪಂದ್ಯಾಟಕ್ಕೆ ನಾವು ಫಸ್ಟಿಗೆ ನಾವು ಅದರ ಯೋಚನೆ ಮಾಡಿದಾಗ ನಾವು ರೋಹನ್ ಕಾರ್ಪೊರೇಷನ್ ಅವ್ರ ಹತ್ರ ಒಂದು ಸಹಾಯ ಕೇಳಬೇಕು ಅಂತ ಯೋಚನೆ ಮಾಡಿದಾಗ ಅವ್ರ ಹತ್ರ ಹೋದಾಗ ಇಡೀ ಟೂರ್ನಮೆಂಟಿನ ಆ ಟ್ರೋಫಿಯ ಬ್ರ್ಯಾಂಡ್ ಏನಿದೆ ಅದನ್ನೇ ಅವರು ನಮಗೆ ಅದರ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ಆದರೆ ಅದರಿಂದ ಮತ್ತೆ ಭಾಳ ತೊಂದರೆ ಆಯಿತು ಅಂತ ಕೇಳಿದೆ ನಾನು. ಆಮೇಲೆ ಎಲ್ಲ ಸಂಘ ಸಂಸ್ಥೆಯವರು ಕ್ರಿಕೆಟ್ ಪಂದ್ಯಾಟ ಮಾಡೋರೆಲ್ಲರೂ ರೋಹನ್ರ ಬಳಿ ಬಂದು ಅವರ ಪಂದ್ಯಾಟಕ್ಕೆ ನೆರವು ಕೊಡುವಂಥ ಇದ್ದಾರೆ. ಅದು ನಮಗೆ ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಭಾಳ ಯಶಸ್ವಿಯಾಗಿ ನಾವು ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ಒಂದು ಕ್ರೀಡಾಕೂಟ, ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡಬೇಕಿದ್ರೆ ನಮಗೆ ದೊಡ್ಡ ಮಟ್ಟದ ಒಂದು ನೆರವು ಮತ್ತು ಆ ರೋಹನ್ ಕಪ್ ನಾವು ಅದಕ್ಕೆ ಹೆಸರಿಟ್ಟು ಆ ಕ್ರಿಕೆಟ್ ಪಂದ್ಯಾಟವನ್ನು ಮಾಡಲಿಕ್ಕೆ ರೋಹನ್ ರವರು ನಮಗೆ ಕಾರಣಕರ್ತರಾಗಿದ್ದರೆ ನಾವು ಆ ದಿಶೆಯಲ್ಲಿ ಕೂಡ ಅವರಿಗೆ ಕೃತಜ್ಞತೆ ಅರ್ಪಿಸಿಕೊಂಡು ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಾವು ಪ್ರತಿ ಬಾರಿ ಈ ಕಾರ್ಯಕ್ರಮವನ್ನು ಒಬ್ಬರು ಗೌರವ ಅತಿಥಿಯನ್ನು ಕರೆಯುವಾಗ ಹಿರಿಯ ಪತ್ರಕರ್ತರು ಬೇರೆ ಬೇರೆ ನಮ್ಮ ಜೊತೆ ಇದ್ದವರು ಅವರನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಅವರನ್ನು ಉದ್ಘಾಟನೆ ಮಾಡುವಂಥ ಒಂದು ಸಂಪ್ರದಾಯವನ್ನು ಬೆಳೆಸ್ಕೊಂಡು ಬಂದಿದ್ದೇವೆ. ಮೋನಾಳ್ ಅವರು ಬಂದಾಗ ಜಾರ್ಜ್ ಸರ್ ಬಂದಿದ್ದರು ಅಲ್ಲ ಸರ್? ಮೋನಾಳ್ ಕಾರ್ಯಕ್ರಮ ಅಲ್ಲ, ಮೋನಾಳ್ ಕಾರ್ಯಕ್ರಮ ಜಾರ್ಜ್ ಸರೇ ಬಂದು ಉದ್ಘಾಟನೆ ಮಾಡಿದರು. ಇವತ್ತು ಜೈದೀಪ್ ಶೆಣೈ ಅವರು ನಮ್ಮ ಜೊತೆಗಿದ್ದಾರೆ. ನಮಗೆ ಅವರು ಅತಿಥಿ ಅಂತ ಹೇಳೋದಕ್ಕೆ ಅವರು ಯಾವಾಗಲೂ ನಮ್ಮ ಜೊತೆ ಇರುವವರು. ಈಗಲೇ ಆರಿಫ್ ಅವರು ಉಲ್ಲೇಖ ಮಾಡಿದರು, ಹಿಂದೆ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ, ಹಿಂದೂ ಪತ್ರಿಕೆಯಲ್ಲಿ ಕೆಲಸ ಮಾಡಿದವರು. ಈಗ ಅವರು ಪತ್ರಿಕೋದ್ಯಮವನ್ನು ಬಿಟ್ಟು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಒಂದು ಸಾರ್ವಜನಿಕ ಸಂಪರ್ಕ ಅಧಿಕಾರಿ ನೆಲೆಯಲ್ಲಿ ಅವರಿಗೆ ಒಂದು ಕೆಲಸ ಮಾಡುವಂಥ ದೊಡ್ಡ ಅವಕಾಶ ದೊರೆತಿದೆ. ಇವತ್ತು ನಾವು ಜೈದೀಪ್ ಶೆಣೈ ಅವರನ್ನು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಕರೆದಿದ್ದೇವೆ. ಜೈದೀಪ್ ಶೆಣೈ ಅವರ ಬಗ್ಗೆ ಒಂದೇ ನಿಮಿಷ ನಾನು ಹೇಳಬೇಕು. ನಾವೆಲ್ಲರೂ ಈ ಪ್ರೆಸ್ ಮೀಟಿಗೆ ಹೋಗ್ತೇವೆ. ಪ್ರೆಸ್ ಮೀಟಿಗೆ ಹೋದಾಗ ಅದು ರಾಜಕಾರಣಿಗಳು ಭಾಷಣ ಮಾಡಿದಾಗ ಅದನ್ನೆಲ್ಲ ಬರ್ಕೊಳ್ತೇವೆ ನಾವು. ಅದು ನಮ್ಮದೇ ಒಂದು ಅದು ಶಾರ್ಟ್ ಹ್ಯಾಂಡ್ ಏನಲ್ಲ, ಅದನ್ನು ನಾವು ಏನು ಅವರು ಭಾಷಣ ಮಾಡಿದ್ರೆ ಬರ್ಕೊಂಡು, ಈಗ ಜಿಲ್ಲಾ ಪಂಚಾಯತ್ ಸಭೆ ಇಡೀ ದಿವಸ ಆದರೆ ನಾವೆಲ್ಲ ಬರ್ಕೊಂಡು ಬರ್ತೇವೆ ಮತ್ತು ಅದನ್ನು ವರದಿ ಮಾಡಲಿಕ್ಕೆ ಇರ್ತದೆ. ಇದು ನಾನೆಲ್ಲ ಬೆಳಿಗ್ಗೆ ಒಂದು 10 ಗಂಟೆ ಕಾರ್ಯಕ್ರಮ, ಸಂಜೆ 5 ಗಂಟೆಗೆ ನನ್ನ ಅಕ್ಷರವನ್ನು ನನಗೆ ಓದಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಜೈದೀಪ್ನ ಎಲ್ಲಿ ಆ ಪ್ರೆಸ್ ನೋಟ್ಗಳು ನಮಗೆ ಪ್ರಿಂಟ್ ಮಾಡಿದ ಮಾದರಿಲಿರ್ತದೆ, ಒಂದು ಸಣ್ಣ ಚೀಟಿಯಲ್ಲಿ ಅವರು ಭಾಳ ಚೆನ್ನಾಗಿ ಅದನ್ನು ನನಗೆ ಒಂದು ಬಾಳೆಪುಣಿಯವರು ಬಿಟ್ಟರೆ ಮತ್ತೆ ಜೈದೀಪ್ ಶೆಣೈ ಅವರ ಅದೇ ಸಿಕ್ಕಿದ್ರೆ ಸಾಕು ನಮಗೆ. ಅದು ಪ್ರಿಂಟ್ ಆಗಿ ಇರ್ತದೆ, ನಮಗೆ ಓದಲಿಕ್ಕೆ ಯಾರಿಗೂ ಕಷ್ಟ ಆಗಿದೆ. ಅವರು ಅದನ್ನೇ ನಮಗೆಲ್ಲ ಫೋಟೋ ತೆಗೆದು ಕಳಿಸಿದ್ರು ಅದರ ಪಾಯಿಂಟ್ಸ್ಗಳು ಬೇಕಿದ್ರೆ. ನಾನು ಗೆಳೆಯ ಜೈದೀಪ್ ಶೆಣೈ ಅವರನ್ನು ಕೂಡ ಇಲ್ಲಿಗೆ ಸ್ವಾಗತ ಮಾಡಿಕೊಂಡು ಭಾಸ್ಕರ್ ರೈ ಅವರಿಗೆ ಸ್ವಾಗತ ಮಾಡಬೇಕು ವಿನಂತಿ ಮಾಡ್ತೇನೆ. ಸ್ನೇಹಿತರೆ, ನಮ್ಮ ಜೊತೆ ನಮ್ಮ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ನಾಯ್ಕಿಂದಾಜಿ ಅವರು, ನಮ್ಮ ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾದ ರಾಮಕೃಷ್ಣರವರು, ನಮ್ಮ ಪ್ರೆಸ್ ಕ್ಲಬ್ಬಿನ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸಲ್ ಅವರು, ಮತ್ತೆಲ್ಲ ಜಾರ್ಜ್ ಸರ್ ಇದ್ದಾರೆ, ಎಲ್ಲ ಹಿರಿಯರು, ಟೈಟರ್ಸ್ ಅವರಿದ್ದಾರೆ, ಪತ್ರಕರ್ತರೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡಿಕೊಂಡು ಆರಿಫ್ ಅವರು ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಎಲ್ಲರನ್ನು ಸ್ವಾಗತಿಸಿದ ಹರೀಶ್ ರೈ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತಗಳು. ನಾವೀಗ ನೇರವಾಗಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜೈದೀಪ್ ಶೆಣೈ ಅವರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿರುವ ಎಲ್ಲ ಗಣ್ಯರೇ, ಮಂಗಳೂರು ಪ್ರೆಸ್ ಕ್ಲಬ್ ಅವರು ಇವತ್ತೊಂದು ವಿನೂತನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು 10ನೇ ಸರಣಿಯ ಕಾರ್ಯಕ್ರಮ. ನಾನು ಏನನ್ನು ಹೇಳಬೇಕಂತಿದ್ದೆ ಅದನ್ನೆಲ್ಲ ಹರೀಶ್ ರೈ ಅವರವರ ಪ್ರಾಸ್ತಾವಿಕ ಭಾಷಣವನ್ನು ಹೇಳಿಯಾಗಿದೆ. ಇದರಲ್ಲಿ ಒಂದೇ ಒಂದು ಅಂಶ ನಾನೇನು ಗಮನಿಸ್ತಿದ್ದೀನಿ ಅಂತ ಹೇಳಿದರೆ, ಈಗ ಸಾಧಾರಣವಾಗಿ ಇವರು ಕರೆದಂಥ ಎಲ್ಲ ಅತಿಥಿಗಳು ಅವರವರ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದಾರೆ. ಈ ಸಾಧನೆ ಎಲ್ರಿಗೂ ಒಂಥರ ಸ್ಫೂರ್ತಿ ಕೊಡುವಂಥದ್ದು. ಈಗ ರೋಹನ್ ಅವರು ಹರೀಶ್ ಅವರು ಹೇಳಿದರು, ಅವರು ಯಾವ ಕಷ್ಟದಿಂದ ಬಂದು ಈಗ ಯಾವ ಎತ್ತರಕ್ಕೆ ಏರಿದ್ದಾರೆ ಅಂತೇಳಿ. ಹಾಗೆ ಹಸನಬ್ಬ ಅವರು ಇರ್ಬೋದು, ಮತ್ತು ಮೋಹನ್ ಆಳ್ವರು ಇರ್ಬೋದು, ಬೇರೆ ಬೇರೆ ಅತಿಥಿಗಳು ಅವರವರ ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆ ಮಾಡಬೇಕಿತ್ತು, ಅದಕ್ಕೆ ಏನು ಕಷ್ಟಪಟ್ಟಿದ್ದಾರೆ, ಆ ಕಷ್ಟದಿಂದ ಅವರು ಏನನ್ನು ಗಳಿಸಿದ್ದಾರೆ ಎಲ್ಲವೂ ನಮಗೆ ಗೊತ್ತಿರುವಂಥ ವಿಚಾರ. ಸೊ ಇಂಥ ಕಾರ್ಯಕ್ರಮಗಳು ಮಾಡಿದಲ್ಲಿ ನಮಗೆ ಬೇರೆಯವರ ಕಷ್ಟಗಳನ್ನು ನಾವು ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಅದನ್ನು ಹೇಗೆ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಹೇಗೆ ಸುಧಾರಿಸ್ಬೋದು ಅಂತ ಹೇಳುವಂಥದ್ದು ಒಂದು ಅಂಶ ಇದರಲ್ಲಿದೆ. ಸೊ ಇಂಥ ಕಾರ್ಯಕ್ರಮಗಳು ತುಂಬ ಸೂಕ್ತ ಮತ್ತು ಇನ್ನೂ ಹೆಚ್ಚು ಆಗಿ ಮಾಡಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಚುಟುಕಾಗಿ ಶುಭ ಹಾರೈಸಿದ ಜೈದೀಪ್ ಶೆಣೈ ಅವರಿಗೆ
ಕೃತಜ್ಞತೆಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಅದನ್ನು ನಮ್ಮ ಅಧ್ಯಕ್ಷರು ಅತಿಥಿಗಳು ನೆರವೇರಿಸಬೇಕು. ಈಗ ರೋಹನ್ ಮೊಂತೆರ್ ಅವರಿಗೆ ಗೌರವ ಸನ್ಮಾನ. ಇದು ಏನು ದೊಡ್ಡ ನಮ್ಮ ಸನ್ಮಾನ ಅಂತ ಅಲ್ಲ, ನಮ್ಮ ಕಚೇರಿಗೆ ನಮ್ಮ ಪ್ರೆಸ್ ಕ್ಲಬ್ಗೆ ತಾವು ಬಂದಿದ್ದೀರಿ, ಹಾಗಾಗಿ ಆತ್ಮೀಯವಾಗಿ ತಮ್ಮನ್ನು ನಾವು ಈ ಪುಟ್ಟ ಗೌರವದ ಮೂಲಕ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿ ಆಮೇಲೆ ನಿಮ್ಮ ಮಾತಿಗೆ ನಾವು ಕಿವಿಯಾಗಲಿಕ್ಕಿದ್ದೇವೆ. ಎಲ್ಲರಿಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ಪತ್ರಕರ್ತರಿಗೆ ನನ್ನ ನಮಸ್ಕಾರಗಳು. ಇವತ್ತು ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿಯಾಗಿ ನನ್ನನ್ನು ಇವತ್ತು ಕರೆದಿದ್ದೀರಿ. ಈ ಗೌರವ ಅತಿಥಿಯಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ. ನನಗೆ ಇದಕ್ಕೆ ಈ ವೇದಿಕೆಯಲ್ಲಿ ಈಗ ತಾನೇ ಇದ್ದಂಥ ಈ ಉದ್ಘಾಟನೆಯನ್ನು ನೆರವೇರಿಸಿದಂಥ ಜೈದೀಪ್ ಶೆಣೆಯವರೇ ಹಾಗೂ ಮಂಗಳೂರು ಪತ್ರಕರ್ತರ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ PB ಹರೀಶ್ ರೈ ಅವರೇ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ನಾಯ್ಕ್ ಇಂದಾಜೆಯವರೇ ಹಾಗೂ ಅಧ್ಯಕ್ಷರು ಪತ್ರಿಕಾ ಭವನ ರಾಮಕೃಷ್ಣ ಅವರೇ ಹಾಗೂ ಇಬ್ರಾಹಿಂ ಅಡ್ಕಸ್ತಳ್ ಅವರೇ, ವಿಲ್ಫ್ರೆಡ್ ಡಿಸೋಜ್ ಅವರೇ, PB ಹರೀಶ್ ರೈ ಅವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಹಾಗೂ ದೃಶ್ಯ ಮಾಧ್ಯಮದವರೇ ಎಲ್ಲರಿಗೂ ಮಗದೊಮ್ಮೆ ನನ್ನ ನಮಸ್ಕಾರಗಳು. ನಮಗೆ ಇವತ್ತು ಭಾರಿ ಖುಷಿ ಆಗ್ತದೆ. ಯಾಕೆ ಹೇಳಿದರೆ ನೀವು ಇವತ್ತು ಕರೆದಿದ್ದೀರಿ ನನ್ನನ್ನು ಒಂದು ಗೌರವ ಅತಿಥಿಯಾಗಿ. ನನಗೆ ತುಂಬ ಖುಷಿ ಆಗ್ತದೆ. ನಾನು ಎನಿಸಿದೆ ಯಾಕೆ ನನ್ನನ್ನು ಕರೆದಿದ್ದಾರೆ, ನಾನು ಏನು ಮಾತನಾಡಲಿ. ನಾನು ಸ್ವಲ್ಪ ನರ್ವಸ್, ಮಾತನಾಡೋದ್ರಲ್ಲಿ ನಾನು ತುಂಬ ಕಡಿಮೆ. ನೀವು ಏನಾದರೂ ಕೆಲಸ ಹೇಳಿ ನಾನು ಮಾಡ್ತೇನೆ, ಬಟ್ ಮಾತನಾಡೋದು ಹೇಳುವಾಗ ನನಗೆ ತುಂಬ ಟೆನ್ಷನ್ ಕೆಲಸ. ಆದರೂ ಇವತ್ತು ಕರೆದಿದ್ದೀರಿ, ನಾನು ನಿಮ್ಮ ಮುಂದೆ ಮಾತನಾಡಲೇಬೇಕು. ಹಾಗಾಗಿ ನಾನು 2 ಶಬ್ದವನ್ನು ಮಾತನಾಡ್ತೇನೆ. ಮೊದಲನೇದಾಗಿ ನಾನು ಮಂಗಳೂರು ನಗರದ ಬಗ್ಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮಂಗಳೂರು ನಗರ ನಾನು ಯಾವಾಗಲೂ ಹೇಳಲಿಕ್ಕೆ ಉಂಟು, ಇದು ಒಂದು ಹೆವೆನ್ ಹೇಳ್ತೇನೆ. ಮಂಗಳೂರು ನಗರ ಒಂದು ಹೆವೆನ್. ಯಾಕೆಂದರೆ ಇಲ್ಲಿ ಒಳ್ಳೆ ಜನರಿದ್ದಾರೆ, ಎಲ್ಲ ಜಾತಿ ಧರ್ಮದವರಿದ್ದಾರೆ ಫಸ್ಟ್ ಆಫ್ ಆಲ್. ಹಾಗೆ ತುಂಬ ಇಲ್ಲಿ ಇದ್ದವರಿಗೆ ತುಂಬ ಲ್ಯಾಂಗ್ವೇಜ್ಗಳು ಬರ್ತವೆ. ಮಿನಿಮಮ್ ಒಂದು 5-6 ಲ್ಯಾಂಗ್ವೇಜ್ ಬರ್ತದೆ ಇಲ್ಲಿ ಇದ್ದವರಿಗೆ. ಅದು ಈ ವೈಶಿಷ್ಟ್ಯತೆ ಎಲ್ಲಿ ಸಹ ಇಲ್ಲ. ಹಾಗಾಗಿ ಮಂಗಳೂರು ನಗರ ಒಂದು ಒಳ್ಳೆಯ ನಗರ. ನನಗೆ ಮಂಗಳೂರು ನಗರದ ಬಗ್ಗೆ ತುಂಬ ಪ್ರೀತಿ. ನಾನು ಎಷ್ಟೋ ಸಾರಿ ದುಬೈಗೆ ಮೊದಲು ನಾನು ಈ ವ್ಯಾಪಾರ ಶುರು ಮಾಡೋ ಮುಂಚೆ ದುಬೈಗೆ ಹೋಗಲಿಕ್ಕೆ ಯೋಚನೆ ಮಾಡಿದ್ದೆ. ಆದರೂ ಸಹ ನಾನು ಎನಿಸೋದು ನಮ್ಮ ಊರಲ್ಲಿ ಏನಾದರೂ ಮಾಡಬೇಕು, ನಮ್ಮ ಊರಿನ ಬಗ್ಗೆ ಏನಾದರೂ ಮಾಡಬೇಕು ನನಗೆ ಆಸೆ. ಹಾಗಾಗಿ ನಾನು ಹೇಳ್ತೇನೆ ಮಂಗಳೂರು ನಗರ ಒಳ್ಳೆಯ ಊರು. ನನ್ನ ಪ್ರಕಾರ ಇದು ಹೆವೆನ್. ನನ್ನ ಮನೆಯವರು ಯಾವಾಗಲೂ ಹೇಳ್ತಿದ್ರು ನಾವು ಬೇರೆ ದೇಶಕ್ಕೆ ಹೋಗುವ, ಬೇರೆ ದೇಶದಲ್ಲಿ ಒಂದು ಮನೆ ಮಾಡುವ ಎಂದು. ಆವಾಗ ನಾನು ಯಾವಾಗಲೂ ಹೇಳುವುದುಂಟು, ಮಂಗಳೂರು ಒಳ್ಳೆ ನಗರ, ಇದಕ್ಕಿಷ್ಟು ಒಳ್ಳೆ ನಗರ ಇಲ್ಲ. ಹಾಗಾಗಿ ನಾವು ಎಲ್ಲರನ್ನು ಇಲ್ಲಿ ಕರೀಬೇಕಲ್ಲದೆ ನಾವು ಬೇರೆ ಊರಿಗೆ ಹೋಗಬಾರದು. ಹಾಗಾಗಿ ನಾನು ಮಂಗಳೂರು ನಗರದ ಬಗ್ಗೆ ಹೇಳುವುದಾದರೆ ಇಲ್ಲಿ ಒಳ್ಳೆ ಊಟ ಸಿಗ್ತದೆ, ಇಲ್ಲಿ ನಮಗೆ ಒಳ್ಳೆ ಜನರಿದ್ದಾರೆ, ಒಳ್ಳೆ ರೋಡ್ ಇದೆ. ಬಾಕಿ ಊರಲ್ಲಿ ಹೋದರೆ ನಿಮಗೆ ಸ್ಲಮ್ ಇರ್ತದೆ, ಇಲ್ಲಿ ಸ್ಲಮ್ ಇಲ್ಲ. ಇಲ್ಲಿ ಭಾರಿ ಸ್ಲಮ್ ಕಡಿಮೆ ಉಂಟು. ಹಾಗಾಗಿ ಮಂಗಳೂರು ನಗರ ಒಳ್ಳೆ ಊರು. ಹಾಗಾಗಿ ನಮ್ಮ ಮಂಗಳೂರು ನಗರವನ್ನು ನಾವು ದುಬೈ ಮಾಡಲಿಕ್ಕೆ ನೋಡಬೇಕಲ್ಲದೆ ನಾವು ಯಾಕೆಂದರೆ ಎಲ್ಲರೂ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದರೆ ಫಸ್ಟ್ ನಮಗೆ ನೆನಪು ಬರುವುದು ದುಬೈ. ನಮ್ಮ ಹೆಚ್ಚಿನ ಜನರು ಇಲ್ಲಿಂದ ಟ್ರಾವೆಲ್ ಮಾಡೋದು ದುಬೈ. ಅದೇ ಮಟ್ಟದಲ್ಲಿ ನಾನು ಹೇಳುವುದಾದರೆ ಮಂಗಳೂರು ನಗರವನ್ನು ನಾವು ಎಲ್ಲರೂ ಸೇರಿ ಮಂಗಳೂರು ನಗರವನ್ನು ದುಬೈ ಮಾಡಬೇಕು. ಈಗ ನಾವು ಸಹ ಕೆಲಸ ಮಾಡ್ತೇವೆ, ಈಗ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತೇವೆ. ನಾನು ನೋಡುದು ಅದೇ, ನಮ್ಮ ಊರಿಗೆ ಜನರು ಬರಬೇಕು, ನಮ್ಮ ಊರು ಒಳ್ಳೇದಾಗಬೇಕು. ಹಾಗಾಗಿ ನನಗೆ ತುಂಬ ಪ್ರೀತಿ, ಮಂಗಳೂರು ನಗರ ಬಗ್ಗೆ ಭಾರಿ ಪ್ರೀತಿ. ಹಾಗಾಗಿ ನಾನು ಹೇಳುದು ಮಂಗಳೂರು ನಗರ ಒಂದು ಒಳ್ಳೆಯ ಊರು. ಇಲ್ಲಿ ಸೀಪೋರ್ಟ್ ಉಂಟು, ಏರ್ಪೋರ್ಟ್ ಉಂಟು, ರೋಡ್ವೇ ಉಂಟು, ಎಲ್ಲ ಕನೆಕ್ಟಿವಿಟಿ ಉಂಟು. ನಿಮ್ಗೆ ಈಗ ಹಾರಬೇಕು, ಹೊರ ದೇಶಕ್ಕೆ ಹೋಗಬೇಕು, ಎನಿ ಟೈಮ್ ನೀವು ಕನೆಕ್ಟಿವಿಟಿ ಉಂಟು. ನಿಮ್ಗೆ ಈಗ ದುಬೈ ಹೋಗಬೇಕು, ಅಮೆರಿಕ ಹೋಗಬೇಕು, ಎಲ್ಲಿ ಹೋಗಬೇಕಾದ್ರೂ ನೀವು 24 ಗಂಟೆಯಲ್ಲಿ ಎಲ್ಲಿ ಮುಟ್ಟಬಹುದು.
ಎಲ್ಲಿ ಟ್ರಾವೆಲ್, ಈಗ ಹಾಂಗ್ಕಾಂಗ್ ಹೋಗ್ಬೇಕು, ಎಲ್ಲಿ ಲಂಡನ್ ಹೋಗ್ಬೇಕು, ಎಲ್ಲಿ ಬೇಕಾದ್ರೂ ಹೋಗಿ ನೀವು ಇಮಿಡಿಯೇಟ್ಲಿ ಹೋಗ್ಬೋದು. ಯಾಕಂದ್ರೆ ಕನೆಕ್ಟಿವಿಟಿ ಉಂಟು. ಮಂಗಳೂರಿನಿಂದ ಸ್ಟೇಟ್ ದುಬೈ ಹೋಗ್ಬೋದು, ಇಲ್ಲಾಂದ್ರೆ ಮಂಗಳೂರು ಬಾಂಬೆ ಹೋಗ್ಬೋದು. ತುಂಬಾ ಕಡೆ ಇದು ಉಂಟು, ಕನೆಕ್ಟಿವಿಟಿ ಉಂಟು. ಹಾಗಾಗಿ ನಾನು ಫಸ್ಟ್ ಹೇಳುದು ಮಂಗಳೂರು ಒಳ್ಳೆ ನಗರ. ಮಂಗಳೂರು ನಗರದಲ್ಲಿ ಎಲ್ಲ ಸವಲತ್ತುಗಳು ಉಂಟು. ಮಂಗಳೂರು ನಗರವನ್ನು ನಾವು ದುಬೈ ಇಲ್ಲಾಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ಆ ಮಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇನೆ. ನಾನು ಆ ಮಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೇನೆ. ನಮ್ಮ ಸಿಟಿಯ ಬಗ್ಗೆ ನನಗೆ ತುಂಬಾ ಪ್ರೀತಿ ಉಂಟು. ಚಿಕ್ಕ ಚಿಕ್ಕ ಒಂದು ವಿಷಯ ಬಿಟ್ರೆ ಇಲ್ಲಿ ಸಹ ಒಳ್ಳೆ ಇದುಂಟು. ಯಾಕೆಂದ್ರೆ ವಾತಾವರಣ ಉಂಟು, ಜಾತಿ ಮತ ಏನು ಪ್ರಾಬ್ಲಮ್ ಇಲ್ಲ. ಒಂದು ಚಿಕ್ಕ 10 ಕೆಲಸದಲ್ಲಿ 10 ಕೆಲಸ ಒಳ್ಳೆ ಮಾಡುವಾಗ ಒಂದು ಕೆಲಸ ಹಾಳಾಗ್ತದೆ. ಆದ್ರೆ ಅದನ್ನೇ ಮನಸ್ಸಲ್ಲಿಟ್ಟು ಮಂಗಳೂರಿನ ಬಗ್ಗೆ ನೆಗೆಟಿವ್ ಮಾತನಾಡಬೇಕೆಂದು ಏನಿಲ್ಲ. ಮಂಗಳೂರು ಒಳ್ಳೆ ಊರು. ಹಾಗಾಗಿ ಮೊದಲನಾಗಿ ಮಂಗಳೂರು ನನಗೆ ಇಲ್ಲಿದ ಹೆವೆನ್ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಇಲ್ಲಿ ಜನಗಳು ಹಾಗೆ ಬುದ್ಧಿವಂತ ಜನರಿದ್ದಾರೆ. ಈ ಊರಿನ ಪ್ರತಿಯೊಂದು ಜಾತಿಯಲ್ಲಿಯೂ ವೈದ್ಯರು, ಇಂಜಿನಿಯರ್ಗಳು, CAಗಳು, ಪ್ರೊಫೆಸರ್ಗಳು, ಹಾಗೆ ತುಂಬಾ ಉದ್ಯಮಿಗಳಾಗಿದ್ದಾರೆ. ಭಾರತ ದೇಶದ ಯಾವ ನಗರದಲ್ಲೂ ಈ ರೀತಿಯ ಬ್ರಾಹ್ಮಣರಿಂದ ಹಿಡಿದು ದಲಿತರವರೆಗೆ ಪ್ರತಿಯೊಂದು ಜಾತಿಯಲ್ಲಿಯೂ ಇಷ್ಟು ವಿದ್ಯಾವಂತರಿಲ್ಲ. ಇದೊಂದು ಸ್ಪೆಷಾಲಿಟಿ, ಮಂಗಳೂರು ನಗರದ ಇದೊಂದು ಸ್ಪೆಷಾಲಿಟಿ. ಹಾಗಾಗಿ ಇಲ್ಲಿ ಎಲ್ಲಾ ಟೈಪ್ ಉಂಟು. ಇಲ್ಲಿಯ ಜನರೇ ಬೇರೆ, ನೀವು ಎಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಎಲ್ಲಿ ಹೋಗಿ, ಯಾವ ದೇಶಕ್ಕೆ ಹೋಗಿ, ಇಲ್ಲಿಯವರು ಇಲ್ಲಿಯ ಇರ್ತಾರೆ. ಕೆಲವರು ಹೇಳ್ತಾರೆ ಕೇರಳದವರು ಇದ್ದಾರೆ. ಹಾಗೆ ಕೇರಳದವರು ಮಾತ್ರ ಅಲ್ಲ, ನಮ್ಮ ಊರಿನವರು ಸಹ ಯಾವ ದೇಶದಲ್ಲಿ ಹೋದ್ರೂ ನೀವು ಹೋಗಿ ಅವರು ನಿಮಗೆ ಸಿಗ್ತಾರೆ. ಹಾಗಾಗಿ ಇದೊಂದು ಈ ನಗರದ್ದು ಒಂದು ವೈಶಿಷ್ಟ್ಯತೆ ಇದೆ. ಹಾಗೇನೆ ನಾನು ಇಲ್ಲಿ ಇವತ್ತು ನೀವು ಪತ್ರಿಕಾ ಮಾಧ್ಯಮ, ನಾನು ಹೇಳ್ತೇನೆ ಇಲ್ಲಿ ಸಹ ಒಂದು ಈ ಪ್ರೆಸ್ ಕ್ಲಬ್ ನೋಡಿ, ಬೆಂಗಳೂರು ಬಿಟ್ರೆ ಮಂಗಳೂರು, ಇಲ್ಲಿಯ ಪ್ರೆಸ್ ಕ್ಲಬ್ ಒಂದು ಬೇರೆನೇ ವೈಶಿಷ್ಟ್ಯತೆ ಉಂಟು. ಇಲ್ಲಿ ನಗರದಿಂದ ಪ್ರತಿಯೊಂದು ದಿನ ತುಂಬಾ ಪೇಪರ್ಗಳು ಪ್ರಕಟಗೊಳ್ಳುತ್ತದೆ. ಇಲ್ಲಿ ನಿಮ್ಗೆ ತುಂಬಾ ಈ ಪ್ರೆಸ್ನವರು ಇಲ್ಲಿ ಎಲ್ಲಾ ವಿಷಯಗಳನ್ನು ನಮ್ಗೆ ಜನರಿಗೆ ಒಂದು ರಿಯಾಲಿಟಿ ಕೊಡ್ತಾರೆ. ಹೀಗೆ ನೋಡಿ, ತುಂಬಾ ಪತ್ರಕರ್ತರು ಇದ್ದಾರೆ. ಸಾರ್ವಜನಿಕರಿಗೆ ಆಗುವ ತೊಂದರೆಗಳಿಗೆ ಪ್ರತಿಯೊಂದು ಶೀಘ್ರದಲ್ಲಿ ಪರಿಹಾರ ಸಿಗಲು ಮೀಡಿಯಾ ತುಂಬಾ ಕೆಲಸ ಮಾಡ್ತದೆ, ಇಲ್ಲಿಯ ಸ್ಪೆಷಲಿ ಮೀಡಿಯಾ. ಅದೇ ಅಲ್ಲದೆ ಬಿಸ್ನೆಸ್ ಮ್ಯಾನ್ಗಳಿಗೆ ಮಾಧ್ಯಮ ನೀಡುವ ಸಹಕಾರದಿಂದ ನಾವು ಇಷ್ಟೆಲ್ಲ ಬೆಳೀಲಿಕ್ಕೆ ಸಾಧ್ಯ ಆಯಿತು. ನಾವು ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಲು ಜರ್ನಲಿಸ್ಟ್ಗಳು ಎಷ್ಟು ಕಷ್ಟಪಡ್ತಾರೆ ಎಂಬುದು ಸಾರ್ವಜನಿಕರಿಗೆ ತಿಳಿದಿರುವುದಿಲ್ಲ. ಆದರೆ ಸಾರ್ವಜನಿಕರಿಗೆ ಒಳಿತಿಗಾಗಿ ಇಲ್ಲಿನ ಜರ್ನಲಿಸ್ಟ್ ಕೆಲವೊಮ್ಮೆ ತಮ್ಮ ಜೀವಕ್ಕೆ ಅಪಾಯ ತಂದುಕೊಂಡು ಘಟನೆಗಳು ಇವೆ. ಆದರೆ ಇವೆಲ್ಲವೂ ಅವರು ಪಬ್ಲಿಷ್ ಆಗುವುದಿಲ್ಲ. ಅವರು ತುಂಬಾ ಇದರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಸಮಾಜದಲ್ಲಿ ಆಗುವ ಭ್ರಷ್ಟಾಚಾರ, ಕರಪ್ಷನ್, ಅನ್ಯಾಯ ಇದನ್ನು ಸಾರ್ವಜನಿಕರಿಗೆ ಎದುರಿಗೆ ತಂದು ಸರಿಯಾದ ನ್ಯಾಯವನ್ನು ಒದಗಿಸಿಕೊಡ್ತಾರೆ. ಇದರ ಮಾತ್ರ ಕೆಲಸವನ್ನು ಮೀಡಿಯಾ ಮಾಡ್ತದೆ. ಹಾಗಾಗಿ ಇಲ್ಲಿಯ ಮೀಡಿಯಾ ಒಂದು ಬೇರೆನೇ ಟೈಪ್. ಅಂದ್ರೆ ಬಾಕಿಯ ನೀವು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ತುಂಬಾ ಪತ್ರಿಕಾ ಮಾಧ್ಯಮದವರೊಟ್ಟಿಗೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದೇವೆ. ನಾವು ಹತ್ತಿರದಿಂದ ಅವರನ್ನು ನೋಡಿದ್ದೇವೆ. ಹಾಗಾಗಿ ಪತ್ರಿಕಾ ಮಾಧ್ಯಮದವರು ಇಲ್ಲಿ ಒಳ್ಳೆಯ ಕೆಲಸ ಮಾಡ್ತಾರೆ. ಇಲ್ಲಿ ಒಂದು ಬೇರೆಯವರಿಗೆ ಅಲ್ಲ, ಇಲ್ಲಿ ಬೇರೆ ನಾವು ಊರುಗಳಿಗೆ ಹೋದ್ರೆ ಅಲ್ಲಿ ಸರಿ ಒಂದು ಭವನ ಇರುವುದಿಲ್ಲ, ಪತ್ರಿಕಾ ಭವನ ಇರುವುದಿಲ್ಲ. ಇಲ್ಲಿ ಪತ್ರಿಕಾ ಭವನ ಉಂಟು, ಒಂದು ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾರೆ. ನಾನು ಅದಕ್ಕೋಸ್ಕರ ನಮಗೂ ಇವತ್ತು ಕರೆದಿದ್ದೀರಿ, ನಾನು ನಿಮ್ಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಗೆ ಇಲ್ಲಿ ಕರೆದಕ್ಕೆ ಪುನಃ ಕೃತಜ್ಞತೆಯನ್ನು ಕೊಡ್ತಾ ಇದ್ದೇನೆ. ಅದೇ ಅಲ್ಲದೆ ಇವತ್ತಿನ ನಿಮ್ಮೊಂದಿಗೆ ಈ ಸಂವಾದವನ್ನು ಮಾಡಲು ನಾನು ಸಂತೋಷ ಪಡ್ತಾ ಇದ್ದೇನೆ. ಹಾಗಾಗಿ ಇವತ್ತು ನೀವು ಕರೆದಿದ್ದೀರಿ. ನಾನು ನನ್ನದೇ ಮಟ್ಟದಲ್ಲಿ ಹೇಳುವುದಾದ್ರೆ, ನಮ್ಮದೇ ಒಂದು ಸ್ಟೋರಿ ಹೇಳುವುದಾದ್ರೆ, ನಾನು ಇವತ್ತು ಬೆಳೆಯಲಿಕ್ಕೆ ಪತ್ರಿಕಾ ಮಾಧ್ಯಮದವರು ತುಂಬಾ ದೊಡ್ಡ ಸಪೋರ್ಟ್ ಇದೆ ನನಗೆ. ಯಾಕೆಂದ್ರೆ ನಮ್ಮನ್ನು ಎಲ್ಲ ಟೈಮ್ ಟು ಟೈಮ್ ನೀವು ಸಪೋರ್ಟ್ ಮಾಡಿದ್ದೀರಿ. ನಾವು ಇವನು ಕಷ್ಟ ಟೈಮಲ್ಲಿ ಇರುವಾಗ ಸಹ ನಮ್ಮ ಬಗ್ಗೆ ಒಳ್ಳೆತನವನ್ನು ಹೇಳಿ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಿ. ನಾವು ಯಾವಾಗಲೂ ನಿಮಗೆ ಚಿರಋಣಿಯಾಗಿದ್ದೇವೆ. ಯಾವಾಗಲೂ ನಾವು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಬೇಕಾದ್ರೆ, ನಮ್ದು ಈ ದೇಶಕ್ಕೆ ಒಂದು ಪಬ್ಲಿಸಿಟಿ ಆಗಬೇಕಾದ್ರೆ, ನಾವು ಎಲ್ಲ ಗೊತ್ತಾಗಬೇಕಾದ್ರೆ ನಮ್ದು ಪ್ರೆಸ್ನವರದು ದೊಡ್ಡ ರೋಲ್ ಇರ್ತದೆ. ಹಾಗಾಗಿ ನಾನು ಈ ಮೀಡಿಯಾದವರು ನಮ್ಮನ್ನು ತುಂಬಾ ಬೆಳೆಸಿದ್ದೀರಿ. ನಾನು ನಿಮಗೆ ಕೃತಜ್ಞತೆಯನ್ನು ಕೊಡ್ತಾ ಇದ್ದೇನೆ. ನನ್ನ ಸ್ಟೋರಿಯನ್ನು ಹೇಳಬೇಕಾದ್ರೆ, ನಾನು ಉಳೈಬೆಟ್ಟು ಎನ್ನುವ ಚಿಕ್ಕ ಊರಿನಲ್ಲಿ ಹುಟ್ಟಿ ಬೆಳೆದವನು. ನಾನು ಉನ್ನತ ವಿದ್ಯಾಭ್ಯಾಸ ಕನಸು ಕಾಣದೆ ಪ್ರಾಥಮಿಕ ಶಾಲೆಯನ್ನು ಸಂತ ಜೋಕಿಮರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಮುಗಿಸಿದೆ. ಅದರ ನಂತರ ಅಲ್ಲಿಯೇ ಅಮೃತ್ಲಾಲ್ಜಿ ಹೈರ್ ಸ್ಕೂಲಲ್ಲಿ ನನ್ನ ಪ್ರೌಢಶಾಲೆಯನ್ನು ನಾನು 9ನೇ ತರಗತಿಯ ಕಲಿಕೆಯನ್ನು ನಾನು ಅಲ್ಲಿ ನಿಲ್ಲಿಸಿದೆನು. ನಾನು 9ನೇ ನಂತರ ನಾನು ಕಲಿಯಲಿಲ್ಲ.
ಮತ್ತು ಪುನಃ ಕಲೀಲಿಕ್ಕೆ ಸ್ವಲ್ಪ ಮನಸ್ಸಾಯಿತು. ಹಾಗಾಗಿ ನಾನು 10ನೇ ಕ್ಲಾಸಿಗೆ ಎಲೋಷಿಯಸ್ ಕಾಲೇಜಿಗೆ ಹೋದೆ. ಎಲೋಷಿಯಸ್ ಕಾಲೇಜಿಗೆ ಹೋಗುವಾಗ ಅವರು ಹೇಳಿದರು, ನಿನಗೆ 18 ವರ್ಷ ಆಗಬೇಕು. ನನಗೆ 15 ವರ್ಷ. ಎಲೋಷಿಯಸ್ ಕಾಲೇಜಿಗೆ ಅವರು ಹೇಳಿದರು, ನಿನಗೆ 18 ವರ್ಷ ಆಗಬೇಕು, SLC ಆಗಬೇಕಾದ್ರೆ ಈವ್ನಿಂಗ್ ಸ್ಕೂಲಿಗೆ. ಅದಕ್ಕೋಸ್ಕರ ನನಗೆ ಪುನಃ ಅಲ್ಲಿ ಮನಸ್ಸು ಬರಲಿಲ್ಲ, ನಾನು ಪುನಃ ಅದನ್ನು ಬಿಟ್ಟೆ. ಹಾಗಾಗಿ ನನ್ನ ಅಣ್ಣ ತಂಗಂದಿರು ಬ್ರದರ್ಸ್ ಇದ್ದಾರೆ, ತಂಗಿಯಂದಿದ್ದಾರೆ, ಅವರು ಇಂಜಿನಿಯರಿಂಗಲ್ಲಿ ಮಾಡಿದ್ದೇನೆ. ಬಟ್ ನನಗೆ ಇಂಜಿನಿಯರ್ ಯಾವುದು ಮಾಡಲಿಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ. ಇವತ್ತು ತನಕ ನನಗೆ ಕಲಿಯುವ ಇಂಟ್ರೆಸ್ಟ್ ಬರಲಿಲ್ಲ. ಬಟ್ ಕಲೀಲಿಲ್ಲ ಎಂದು ನಾನು ಏನು ಅದರಲ್ಲಿ ಕಮ್ಮಿ ಇಲ್ಲ. ಆದರೂ ನಮ್ಮ ಆಫೀಸಲ್ಲಿ, ನಮ್ಮ ಕಂಪನಿಯಲ್ಲಿ ತುಂಬ ಇಂಜಿನಿಯರ್ಸ್ಗಳಿಗೆ ನಾನು ಕೆಲಸ ಕೊಟ್ಟಿದ್ದೇನೆ. ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ತುಂಬ ಜನರಿಗೆ ನಾನು ಕೆಲಸ ಕೊಟ್ಟಿದ್ದೇನೆ. ಹಾಗಾಗಿ ನನಗೆ ಈ ಊರಿನ ಜನರು ತುಂಬ ಆಶೀರ್ವಾದ ಸಹ ಮಾಡಿದ್ದಾರೆ. ಎಲ್ಲರ ಆಶೀರ್ವಾದದಿಂದ, ಮೊತ್ತ ಮೊದಲನಾಗಿ ದೇವರ ದಯೆಯಿಂದ ಹಾಗೂ ಇಲ್ಲಿನ ಈ ಊರಿನ ಆಶೀರ್ವಾದದಿಂದ ನಾನು ಬೆಳೆದಿದ್ದೇನೆ. ಹಾಗೆ ನನ್ನ ಈ ಜೀವನ ಉದ್ಯಮದ ಪ್ರಯಾಣವನ್ನು ನಿಮ್ಮೊಂದಿಗೆ ನಾನು ಈಗ ಹಂಚಿಡ್ತೇನೆ. ನಾನು ಮೊತ್ತ ಮೊದಲಾಗಿ 9th ಸ್ಕೂಲ್ ಬಿಟ್ಟೆ. ಅದರ ನಂತರ ನನಗೆ ತಂದೆ ಹೇಳಿದರು, ನೀನು ಮನೆಯಲ್ಲಿ ನಿಲ್ಲು, ನಮಗೆ ಕೃಷಿ ಇದೆ, ನಮಗೆ ಒಂದು 10 ಎಕರೆ ಜಮೀನಿದೆ, 10 ಎಕರೆ ಕೃಷಿ ಇದೆ. ನಾವು ಕೃಷಿ ಮಾಡಲಿಕ್ಕೆ ಮನೆಯಲ್ಲಿ ನಾನು ನಿಂತಿದ್ದೆ. ನಾನು ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ 2 ವರ್ಷ ಕೋಣ ಕಟ್ಟಿ ಕೋಣವನ್ನು ಗದ್ದೆಯನ್ನು ಉಳ್ತಾ ಇದ್ದೆನು. ಈಗ ಜನರಿಗೆ ನೋಡ್ಲಿಕ್ಕೆ ಯಾರು ಗೊತ್ತಾಗೋದಿಲ್ಲ. ನಮ್ಮ ಕಲರ್ ನೋಡುವಾಗ, ನಮ್ಮ ಬಟ್ಟೆ ಸ್ಟೈಲ್ ನೋಡುವಾಗ, ನಾವು ಹೋಗುವ ಕಾರನ್ನು ನೋಡುವಾಗ ಜನರಿಗೆ ಏನು ಗೊತ್ತಾಗಲ್ಲ. ಬಟ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ. ಯಾಕೆ ಹೇಳ್ತಾನೆ ಇದ್ದೇನೆಂದ್ರೆ, ಜನರಿಗೆ ಗೊತ್ತಾಗಬೇಕೆಂದು ಹೇಳ್ತಾ ಇದ್ರು. ನಾನು ಹೇಳ್ತಾ ಇರೋದು ತುಂಬ ಯುವತಿಯರಿಗೆ ಒಂದು ಸ್ಫೂರ್ತಿ ಆಗಲಿ, ಅವರಿಗೂ ಸಹ ನಮಗೂ ಸಹ ಬೆಳೀಲಿಕ್ಕೆ ಆಗ್ತದೆ, ನಮಗೂ ಸಹ ದೊಡ್ಡದಾಗಲಿಕ್ಕೆ ಆಗ್ತದೆ ಎಂಬ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೇನೆ. ಬೇರೆ ಯಾವ ಉದ್ದೇಶದಿಂದ ಹೇಳ್ತಾ ಇದ್ದೇನೆ? ಹಾಟ್ ನಾನು ಹೇಳುದು, ಯಾರಿಗಾದ್ರೂ ಒಳ್ಳೆಯ ಆಗಲಿ, ಅವರಿಗೊಂದು ಸ್ಫೂರ್ತಿ ಸಿಗ್ತದೆ. ನಾನು 2 ವರ್ಷ ಗದ್ದೆಯನ್ನು ಉಳ್ತಿದ್ದೇನೆ. ಅದರ ನಂತರ ನಾನು ಎಣಿಸಿದೆ, ಇದು ಆಗೋದು ಕೆಲಸ ಅಲ್ಲ, ಏನಾದರೂ ಹಣ ಮಾಡಬೇಕು. ಇದರಲ್ಲಿ ಏನು ಪ್ರಯೋಜನ ಇಲ್ಲ. ಕೃಷಿಕರ ಕಷ್ಟ ತುಂಬುದು, ಅದರಲ್ಲಿ ಆದದ್ದು ಅಲ್ಲಿಯೇ ಉಳಿಯುತ್ತದೆ. ಅದರಲ್ಲಿಂದ ಏನು ದೊಡ್ಡ ಪ್ರಯೋಜನ ಆಗೋದಿಲ್ಲ. ಈ ಗೊಬ್ಬರ ಹಾಕುವುದು, ಗದ್ದೆ ಉಳುವುದು, ಅಗ್ರಿಕಲ್ಚರ್ ಮಾಡುವುದು, ತೆಂಗಿನಕಾಯಿ ತೆಗೆಯುವುದು, ಅಡಕೆ ತೆಗೆಯುವುದು, ಇದರಿಂದ ಏನು ಪ್ರಯೋಜನ ಬೇಕು. ಅದೊಂದು ಒಳ್ಳೆಯದು ಇದೆ, ಕೃಷಿ ಬೇಕೇ. ಆದರೂ ಸಹ ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಆಗ್ತಾ ಇಲ್ಲ. ನಮ್ಮದು ಡೆಸ್ಟಿನಿ ಎಲ್ಲಿಯೇ ಇತ್ತು. ಹಾಗಾಗಿ ನಮಗೆ ಯಾವಾಗಲೂ ಅದು ಕಾಡ್ತಿತ್ತು, ಇದರಿಂದ ಏನಾಗೋದಿಲ್ಲ, ಏನಾದರೂ ಮಾಡಬೇಕು ಎಂದು. ಹಾಗೆ ನಾನು ಒಂದು ಕ್ಯಾಂಟೀನಿಗೆ ಕೆಲಸಕ್ಕೆ ಸೇರಿದೆ, ಹೋಟೆಲಿಗೆ. ಅಲ್ಲಿ ಹಗಲಿಗೆ ಕೆಲಸ ಮಾಡಿ ರಾತ್ರಿ ನೈಟ್ ಸ್ಕೂಲಿಗೆ ಹೋಗ್ತಾ ಇದೆ. ಒಂದು 3 ತಿಂಗಳು. ಮತ್ತೆ ನಾನು ಅಲ್ಲಿ ಸಹ ಬಿಟ್ಟೆ. ನನಗೆ ಜ್ವರ ಬಂತು, ನಾನು ಬಿಟ್ಟೆ. ನನಗೆ ಕೆಲಸ ಸಹ ಗೊತ್ತಿರಲಿಲ್ಲ. ಫಸ್ಟ್ ನಾನು ಒಂದು ದಿನ ಹಾಲು ಬಿಸಿ ಮಾಡಿದೆ. ಅವರು ನನಗೆ ಹಾಲು ಬಿಸಿ ಮಾಡಲಿಕ್ಕೆ ಕೊಟ್ಟರು. ನಾನು ಹಾಲು ಬಿಸಿ ಮಾಡಿದೆ. ಹಾಲು ಬಿಸಿ ಮಾಡಿ ಅದು ಒಂದು 40 ಲೀಟರ್ ಹಾಲು ಇತ್ತು. ಅದು ಸರಿ ನನಗೆ ಇದು ಮಾಡಲಿಕ್ಕೆ ಗೊತ್ತಾಗಲಿಲ್ಲ. ಹಾಗಾಗಿ ಅವರ ಹಾಲು ಅಡಿಗೆ ತಾಗಿ ಅದು ಚಹಾ ಮಾಡುವಾಗ ಅದರದ್ದೇ ಪರಿಮಳ ಬರ್ತಾ ಇತ್ತು. ಹಾಗೆ ಅವರು ನನ್ನ 1 ತಿಂಗಳು ಸಂಬಳ ಸಹ ಕಟ್ ಮಾಡಿದ್ದಾರೆ. ಇದೆಲ್ಲ ನನ್ನದೇ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡೋದು ನಿಮ್ಮ ಹತ್ರ. ಅದರ ನಂತರ ಚಹಾ ಸಪ್ಲೈ ಮಾಡಿ ಅದನ್ನೂ ಬಿಟ್ಟೆ. ಅದರ ನಂತರ ನಾನು ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಜಾಯ್ನ್ ಆದೆ, ಆಟೋ ಎಲೆಕ್ಟ್ರಿಷಿಯನ್. ಅಲ್ಲಿ ಸಹ ಒಂದು 3 ತಿಂಗಳು ಮಾಡಿದೆ. ನನಗೆ ಸ್ವಲ್ಪ ಪೆಟ್ಟಾಯಿತು, ಕಾಲಿಗೆ ಒಂದು ಗ್ಲಾಸ್ ಬಿತ್ತು, ಮತ್ತೆ ಅದನ್ನೂ ಬಿಟ್ಟೆ. ಅದರ ನಂತರ ಪುನಃ ನಾನು ಏರ್ ಕಂಡೀಷನ್ ಕೆಲಸ ಮಾಡಿದೆ. ಏರ್ ಕಂಡೀಷನ್ ಹೇಗೆ AC ಕೂಲ್ ಆಗ್ತದೆ, ಹೇಗೆ AC-ಯನ್ನು ಫಿಕ್ಸ್ ಮಾಡೋದು, ಅದು ಸಹ ಆಗಲಿಲ್ಲ. ಮನಿ ಎಕ್ಸ್ಚೇಂಜ್ ಬಿಸ್ನೆಸ್ ಮಾಡಲಿಕ್ಕೆ ಶುರು ಮಾಡಿದೆ, ಅದನ್ನೂ ಬಿಟ್ಟೆ. ಫೈನಲಿ ನಾನು ಉಡುಪಿಯಲ್ಲಿ ಒಂದು ನೀಲ್ಕಮಲ್ ಎಂದು ಹೋಟೆಲ್ ಉಂಟು. ಅವರು ಓನರ್ ಇದ್ದಾರೆ, ಬಾಬಣ್ಣ ಎಂದು. ಒಂದು ಸಿಟಿ ಕೇಟ್ರಸ್ ಎಂದಿತ್ತು. ಅಲ್ಲಿ ನಾನು ಕೇಟ್ರಿಂಗ್ ಕೆಲಸಕ್ಕೆ ಹೋಗ್ತಿದ್ದೆ. ಕೇಟ್ರಿಂಗ್ ಕೆಲಸಕ್ಕೆ ಹೋದ್ರೆ ಆವಾಗ ನನಗೆ 100 ರೂಪಾಯಿ ಕೊಡ್ತಿದ್ರು ದಿನಕ್ಕೆ ಸಂಬಳ. ಅಲ್ಲಿ ಅನಿಲ್ ಕೇಟ್ರಸ್ ಮತ್ತು ಸಿಟಿ ಕೇಟ್ರಸ್ ಅವರ ಕೇಟ್ರಿಂಗ್ಗೆ ಹೋಗ್ತಿದ್ದೆ. ಅಲ್ಲಿಗೆ ಸಹ ಒಂದು 3-4 ತಿಂಗಳು ಹೋದೆ. ನನ್ನ ಕಸಿನ್ ನನಗೆ ಕೆಲಸ ಮಾಡಿಕೊಟ್ರು, ಅದೂ ಬಿಟ್ಟೆ. ಅದನ್ನು ಮತ್ತೆ ಚಿಕ್ಕ ಇರುವಾಗ ನಾನು ಲಾರಿ ಲೋಡಿಂಗಿಗೆ ಹೋಗ್ತಿದ್ದೆ. ಮೇಸ್ತ್ರಿ ಕೆಲಸಕ್ಕೆ, ಈಗೇನು ನಾವು ಗಾರೆ ಕೆಲಸ ಮಾಡ್ತಿದ್ದೇವಲ್ಲ, ಬಿಲ್ಡಿಂಗ್ ಕೆಲಸ, ಅದನ್ನು ನಾನು ಮಾಡಿದ್ದೇನೆ. ಯಾಕೆಂದರೆ ನಾನು ಸಹ ಇಲ್ಲಿ ಬಂದವರಿಗೆಲ್ಲ ಈ ಮೆಸನ್ಸ್ನವರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗ್ತಿದ್ದೆ. ಅದು ಮೇಸ್ತ್ರಿ ಕೆಲಸ ಸಹ ಮಾಡಿದ್ದೇನೆ. ಇವನ್ನು ನಾನು ಲಾರಿಯಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಕೆಲಸ ಸಹ ಮಾಡಿದ್ದೇನೆ. ಇದೆಲ್ಲ ಕೆಲಸ ಮಾಡಿ ಇವತ್ತು ನನಗೆ ಆ ದಿವಸ ಅದು ಕೆಲಸ ಮಾಡಿದ್ದು ಇವತ್ತಿಗೆ ಹೆಲ್ಪ್ ಆಗ್ತದೆ. ಯಾಕೆಂದರೆ ನಾನು ಈಗ ಏನನ್ನೂ ಮಾಡಲಿಕ್ಕೆ ಬಲ್ಲೆ. ಯಾಕೆಂದರೆ ನೀವು ಬೇಯಿಸ್ಲಿಕ್ಕೆ ಹೇಳಿದ್ರೆ ನಾನು ಬೇಯಿಸ್ಲಿಕ್ಕೆ ಗೊತ್ತುಂಟು ನನಗೆ. ಹಾಗಾಗಿ ನನಗೆ ಚಹಾ ಕಾಫಿ ಏನಾದರೂ ನನಗೆ ಬದುಕಲಿಕ್ಕೆ ಏನು ಬೇಕು ಅದನ್ನೆಲ್ಲ ಮಾಡಲಿಕ್ಕೆ ನನಗೆ ಕಂಪ್ಲೀಟ್ ಧೈರ್ಯ ಉಂಟು. ಹಾಗಾಗಿ ನಾನು ಸೆಲ್ಫ್ ಮೇಡ್ ಮನುಷ್ಯ. ಹಾಗಾಗಿ ಇದನ್ನೆಲ್ಲ ಮಾಡಿದ್ದು ಆವಾಗ ಗೊತ್ತಿರಲಿಲ್ಲ, ಆಗ ಕಷ್ಟ ಎಂದು ಕಾಣ್ತಿತ್ತು. ಬಟ್ ಇವಾಗ ನಮಗೆ ಒಂದು ದೊಡ್ಡ ಒಂದು ಸ್ಟ್ರೆಂತ್ ಆಗಿ ಗೊತ್ತಾಗ್ತದೆ. ಯಾಕೆ ಹೇಳಿದರೆ ಇದರಿಂದ ನಾವು ನಮಗೆ ಒಂದು ಕಾನ್ಫಿಡೆಂಟ್ ಬಂದಿದೆ. ಕಾನ್ಫಿಡೆನ್ಸ್ ಲೆವೆಲ್ ನಮ್ಮದು ಜಾಸ್ತಿ ಆಗಿದೆ. ಹಾಗೆಯೇ ನಾನು
ಒಂದು ಲಾಂಡ್ರಿ ಅಂಗಡಿ ಮಾಡಿದೆ ಉರುವದಲ್ಲಿ. ಅದನ್ನು ಸಹ ಒಂದು 6 ತಿಂಗಳಲ್ಲಿ ಮಾರಿಬಿಟ್ಟೆ. ಅದರ ನಂತರ ಕಾವೂರಿನಲ್ಲಿ ಒಂದು ಬೇಕರಿಯನ್ನು ಓಪನ್ ಮಾಡಿ ಅದನ್ನು ಸಹ ಒಂದು ಎರಡು ತಿಂಗಳು ನಾನು ಮಾಡೋದು ಬಿಡುವುದು, ಯಾವುದು ಸೆಟ್ ಆಗಲಿಲ್ಲ. ಓಕೆ, ಅದ ನಂತರ ನಾನು ವಾಸ್ ಬೇಕರಿಯಲ್ಲಿ ಒಂದು 8 ವರ್ಷ ಸೇಲ್ಸ್ ಮಾಡಿದ್ದೇನೆ. ಬೇಕರಿ ಐಟಮ್ ಇಡೀ ಸೌತ್ ಕೆನರಾಕ್ಕೆ, ಇಲ್ಲಿಂದ ಪುತ್ತೂರು ತನಕ, ಇಲ್ಲಿಂದ ಕಾರ್ಕಳ ತನಕ, ಉಡುಪಿ ತನಕ ಎಲ್ಲ ಅಂಗಡಿಗಳಿಗೆ ನಾನು ಸೇಲ್ಸ್ ಮಾಡಿದ್ದೇನೆ. ಬೇಕರಿ ಪ್ರಾಡಕ್ಟ್, ಬಿಸ್ಕಿಟ್, ರಸ್ಕ್, ಟೋಸ್ಟು, ಕೇಕ್ ಎಲ್ಲವನ್ನು ಸಪ್ಲೈ ಮಾಡೋದು ಟೆಂಪೋದಲ್ಲಿ. ಆವಾಗ ದಿನಕ್ಕೆ ಒಂದು 5,000 ಬಿಸ್ನೆಸ್ ಆಗ್ತಿತ್ತು. ಆ ಕೆಲಸವನ್ನು ನಾನು ಒಂದು 8 ವರ್ಷ ಮಾಡಿದ್ದೇನೆ. ಹಾಗೆಯೇ ಬೆಳೆದು ಬರುವಾಗ ನನಗೆ ಒಂದು ಫ್ರೆಂಡ್ ಸಿಕ್ಕಿದ. ಅವನು ಹೇಳಿದ, ರೋಹನ್ ನಾವು ರಿಯಲ್ ಎಸ್ಟೇಟ್ ಮಾಡುವ ಅಂದು. ಸ್ಟೇಟ್ ಅವೇ ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಆಗುದಿಲ್ಲ, ಅಷ್ಟು ಈಸಿ ಇಲ್ಲ. ನಾವು ಬಾಡಿಗೆ ಮನೆ ಮಾಡೋದು, ಯಾರಿಗೆ ಬಾಡಿಗೆ ಮನೆ ಬೇಕು ಅವರಿಗೆ ಬಾಡಿಗೆ ಮನೆ ಮಾಡೋದು. ಅದು ಸಹ ಬಾಡಿಗೆ ಮನೆ ಹಾಗೆ ಗೊತ್ತಾಗುದಿಲ್ಲ ಫಸ್ಟ್ ಮಾಡುವಾಗ. ನಾವು ರಾತ್ರಿ ಒಂದು 7 ಗಂಟೆ ಆಗುವಾಗ ಎಲ್ಲ ರೋಡಲ್ಲಿ ಹೋಗುದು, ಅಲ್ಲಿ ಯಾವುದಕ್ಕೆ ಲೈಟ್ ಇಲ್ಲ, ಆ ಮನೆ ಬಾಡಿಗೆ ಕೊಡ್ತಾರೆ ಎಂದು ಲೆಕ್ಕ. ಅಂದ್ರೆ ದೇವರು ನಿಮಗೆ ಐಡಿಯಾ ಕೊಡ್ತಾರೆ. ದೇವರು ಡೈರೆಕ್ಟ್ ನೀವು ಹಣ ಕೇಳಿದ್ರೆ ಹಣ ಕೊಡಲ್ಲ. ದೇವರು ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮಗೆ ಐಡಿಯಾ ಕೊಡ್ತಾರೆ. ಇಂಥದ್ದೆಲ್ಲ ಐಡಿಯಾ ಕೊಟ್ಟು ನಾವು ಬಾಡಿಗೆ ಮನೆಯನ್ನು ವ್ಯಾಪಾರ ಮಾಡ್ತಿದ್ದೆವು. ತುಂಬಾ ಕಷ್ಟ ಇತ್ತು. ಸ್ಕೂಟ್ರಲ್ಲಿ ಹೋಗಿ ಬಾಡಿಗೆ ಮನೆ ವ್ಯಾಪಾರ ಮಾಡ್ತಾ ಇದ್ದೆ. ಈಗ ನಾವು ರಿಯಲ್ ಎಸ್ಟೇಟ್ ಶುರು ಮಾಡಿ 32 ವರ್ಷ ಆಯಿತು. ನಾನೀಗ 52 ವರ್ಷ, ನಾನು ವ್ಯಾಪಾರದಲ್ಲಿ 38 ವರ್ಷ. ಬಟ್ ಆದರೆ ನಾನು ಈ ರಿಯಲ್ ಎಸ್ಟೇಟಲ್ಲಿ 32ನೇ ವರ್ಷ ನಾನು ಕೆಲಸ ಮಾಡಿದೆ. ಹಾಗೆ ನಾವು ಬಾಡಿಗೆ ಮನೆ ಮಾಡ್ತಾ ಫಸ್ಟ್ ಮಾಡಿದೆ. ಅದರ ನಂತರ ಡಾಕ್ಯುಮೆಂಟೇಶನ್ ವರ್ಕ್ ಮಾಡಿದೆ. ಅದರ ನಂತರ ಚಿಕ್ಕ ಲೇಔಟ್ಗಳನ್ನು ಮಾಡುವುದು, ಜನರಿಗೆ ತುಂಡು ಮಾಡಿ ಸೈಟ್ಗಳನ್ನು ಕೊಡುವುದು, ಕೈಗೆ ಎಟಕುವ ರೀತಿಯಲ್ಲಿ ಸೈಟ್ಗಳನ್ನು ಕೊಡುವುದು, ಅಂಥ ಕೆಲಸಗಳನ್ನು ಮಾಡಿದ್ದೇನೆ. ಈಗ ನಾವು ಬೃಹತ್ ಅಪಾರ್ಟ್ಮೆಂಟ್ ಹಾಗೂ ದೊಡ್ಡ ಲೇಔಟ್ಗಳನ್ನು ಮಾಡ್ತಾ ಇದ್ದೇವೆ. ನಾವು ಇದೆಲ್ಲ ಮಾಡುವುದು ಯಾತಕ್ಕೋಸ್ಕರ? ನಾವು ಮಾಡೋದು ಒಂದು ಉದ್ದೇಶ, ಯಾಕಂದ್ರೆ ಎಲ್ಲರಿಗೂ ಮನೆ ಆಗಬೇಕು. ನಾವು ದಿನ ಮನೆ ಕಟ್ತೇವೆ, ಮನೆ ಮಾಡ್ತೇವೆ, ಆದರೆ ಒಂದು ಮನೆ ಇಲ್ಲದ ಒಂದು ಫೀಲಿಂಗ್ಸೇ ಬೇರೆ. ನಮಗೆ ಒಂದು ಮನೆ ಆಗಬೇಕು, ನಮಗೆ ಒಂದು ಸೂರು ಬೇಕು. ಹಾಗಾಗಿ ನಾವು ರೋಟಿ ಕಪಡ ಮಕಾನ್ನಾಗೆ ನಾವು ಮನೆ ಕೊಡುವ ಒಂದು ಸೇವೆ ಎಂಬ ರೂಪಲ್ಲಿ ಇದು ವ್ಯಾಪಾರ ಮಾಡ್ತಾ ಇದ್ದೇವೆ. ಜನರಿಗೆ ನಾವು ನೋಡಿ ಪಕ್ಷಿಗೆರೆ ಎಂದು ಲೇಔಟ್ ಮಾಡಿದೆವು, 8-10 ಸಾವಿರಕ್ಕೆ ಪ್ಲಾಟ್ ಕೊಟ್ಟಿದ್ದೇವೆ. ನಮ್ದು ಉದ್ದೇಶ ಏನಂದ್ರೆ ಹಣ ಮಾಡುವುದಲ್ಲ, ಹಣ ಆಗ್ತದೆ. ಕೆಲಸ ಸೇವೆ ಮಾಡಿದ ಮೇಲೆ ನೀವು 10 ಜನರಿಗೆ ಮಾಡಿ, 20 ಜನರಿಗೆ ಮಾಡಿ, 1,000 ಜನರಿಗೆ ಮಾಡಿ, ಎಷ್ಟು ಜನರ ನಂಬರ್ಸ್ ಜಾಸ್ತಿ ಮಾಡ್ತೀರಾ ಅಷ್ಟು ನಿಮ್ಗೆ ಹಣ ಆಗ್ತದೆ. ಯಾಕೆಂದ್ರೆ ನೀವು ಜನರು ಕೊಡ್ತಾರೆ. ಬಟ್ ಈಗಿನ ಕಾಲದಲ್ಲಿ ಒಳ್ಳೆ ಸೈಟ್ ಕೊಡೋದು, ಒಳ್ಳೆ ಡೆವಲಪ್ಮೆಂಟ್ ಮಾಡಿಕೊಡೋದು, ಜನರಿಗೆ ಏನು ಬೇಕು, ಹೆಲ್ತ್ಗೆ ಏನು ಬೇಕು ಅದನ್ನೆಲ್ಲವನ್ನು ಮನದಲ್ಲಿ ಇಟ್ಟು ಅವರ ಐಡಿಯಾವನ್ನು ನಮ್ಮ ತಲೆಯಲ್ಲಿ ಹಾಕಿ ನಾವು ಒಂದು ಒಳ್ಳೆಯ ಮನೆಯನ್ನು ಕೊಡೋದು ನಮ್ದು ಕೆಲಸ. ಹಾಗಾಗಿ ನಾವೊಂದು ಸೇವೆ ಮಾಡಬೇಕೆಂಬ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ. ಜನರು ಕೇಳ್ತಾರೆ, ನೀನು ತುಂಬಾ ಹಣ ಮಾಡಿದ್ದಿ ಮಾರ, ತುಂಬಾ ಹಣ ಆಗ್ತದೆ. ಹಣ ಆಗ್ತದೆ, ಡೆಫಿನೆಟ್ಲಿ ಹಣ ಆಗದೇ ಇಲ್ಲ, ಹಣ ಆಗಲೇಬೇಕು. ಆದ್ರೆ ಹಣ ಫಸ್ಟ್ ಉದ್ದೇಶ ಹಣ ಅಲ್ಲ, ಫಸ್ಟ್ ನಾವು ಸೇವೆ ಮಾಡುವುದು. ಯಾಕಂದ್ರೆ ಇದು ಫಸ್ಟ್ ಇರಲಿಲ್ಲ. ನಾವು ಯಾವಾಗ ವ್ಯಾಪಾರ ಶುರು ಮಾಡಿದ್ದೇವೆ ಆವಾಗ ಈ ಕನಸು ಇರಲಿಲ್ಲ. ಆವಾಗ ನಮ್ಗೆ ಹಣ ಮಾಡ್ಬೇಕೆಂಬ ಉದ್ದೇಶ ಇತ್ತು. ಬಟ್ ನೀವು ಕ್ರಮೇಣ ಗ್ರಾಜುವಲಿ ನೀವು ಬೆಳೆಯುವಾಗ ನಿಮ್ಮ ಐಡಿಯಾ, ಥಾಟ್ ಪ್ರೊಸೆಸ್ ನಿಮ್ಗೆಲ್ಲ ಚೇಂಜ್ ಆಗ್ತದೆ. ಯಾಕೆಂದ್ರೆ ನಾವು ಹುಟ್ಟಿದ ಮೇಲೆ ಏನಾದ್ರೂ ಮಾಡಬೇಕು, ಜನರಿಗೆ ಒಂದು ಹೆಲ್ಪ್ ಮಾಡಬೇಕು, ಜನರಿಗೆ ಒಂದು ಮನೆ ಕೊಡಬೇಕು, ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ನಾವು ಮೋಸ ಮಾಡುವುದಿಲ್ಲ, ನಾವು ಡೋಂಗಿ ಮಾಡುವುದಿಲ್ಲ, ನಾವು ಚೀಟ್ ಮಾಡುವುದಿಲ್ಲ, 10 ಸೆನ್ಸ್ ಎಂದು 9 ಸೆನ್ಸ್ ಕೊಡುವುದಿಲ್ಲ, 1,000 ಸ್ಕ್ವೇರ್ ಫೀಟ್ ಎಂದು 800 ಸ್ಕ್ವೇರ್ ಫೀಟ್ ಕೊಡುವುದಿಲ್ಲ. ಜನರಿಗೆ ಪ್ರಾಮಿಸ್ ಮಾಡಿದ್ದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದೇವೆ. ನಮ್ದು ಉದ್ದೇಶ ಏನಂದ್ರೆ ಮೋಸ ಮಾಡುವುದು ಅಲ್ಲವೇ ಅಲ್ಲ. ನಾವು ಜನರಿಗೆ ಮನೆ ಕೊಡಬೇಕು, ಎಲ್ಲರಿಗೂ ಮನೆ ಆಗಬೇಕು. ಅವರವರಿಗೆ ಸ್ವಂತ ಮನೆ ಇದ್ದರೆ ಅವರ ಕಾನ್ಫಿಡೆನ್ಸ್ ಲೆವೆಲೇ ಬೇರೆ. ಹಾಗಾಗಿ ಇದನ್ನೆಲ್ಲ ಮನಸ್ಸಲ್ಲಿಟ್ಟು ನಾವು ಒಳ್ಳೆಯ ಮನೆಯನ್ನು ಕೊಡ್ತಾ ಇದ್ದೇವೆ, ಒಳ್ಳೆಯ ಕಮರ್ಷಿಯಲ್ ಸ್ಪೇಸ್ ಅನ್ನು ಕೊಡ್ತಾ ಇದ್ದೇವೆ. ಅದು ಮನೆ ಮಾತ್ರ ಅಲ್ಲ, ಮನೆಯ ಹೊರಗೆ ಸಹ ಒಂದು ಒಳ್ಳೆಯ ಗ್ರೀನರಿ ಹಾಕಿ ಒಳ್ಳೆಯ ಸವಲತ್ತುಗಳನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಉದ್ದೇಶ ಎಲ್ಲರಿಗೂ ಮನೆ ಆಗಬೇಕು, ಎಲ್ಲರೂ ಶಾಂತಿಯಿಂದ ಬಾಳಬೇಕು, ನಮ್ಮ ನಗರ ಬೆಳೀಬೇಕು, ನಮ್ಮ ನಗರ ದುಬೈ ಹಾಗೆ ಆಗಬೇಕು. ಇಂಪಾಸಿಬಲ್ ಅಂದ್ರೆ ಏನಿಲ್ಲ, ಎವ್ರಿಥಿಂಗ್ ಪಾಸಿಬಲ್. ಹಾಗಾಗಿ ನಾವು ಮಾಡ್ಲಿಕ್ಕೆ ಆಗ್ತದೆ. ಎಲ್ಲರೂ ಒಟ್ಟಿಗೆ ಸೇರಿದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಆಗ್ತದೆ. ನಾವು ಆಗೋದಿಲ್ಲ ಹೇಳಿದ್ರೆ ಏನೂ ಆಗೋದಿಲ್ಲ. ಇಂಪಾಸಿಬಲ್ ಎಂದು ಏನಿಲ್ಲ. ಹಾಗಾಗಿ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟು. ನಮ್ಗೆ ಎಲ್ಲರೂ ಒಟ್ಟಿಗೆ ಆಗಿ ಬೆಳೀಬೇಕು. ನಮ್ಮನ್ನು ನೋಡುವಾಗ ತುಂಬಾ ಯುವತಿಯರಿಗೆ ಒಂದು ಇಂಟ್ರೆಸ್ಟ್ ಆಗ್ತದೆ, ರೋಹನಿಗೆ ಏನಾದರೂ ಆಗಿದೆ ನಮ್ಗೇನು ಯಾಕೆ ಆಗುದಿಲ್ಲ. ಹಾಗಾಗಿ ನಾವು ನಮ್ಮಲ್ಲಿ ಯಾರು ಬರ್ತಾರೆ, ಯಾರು ಯುವಕರು, ಯಾವ ಯುವತಿಯರು ಯಾರು ಬಂದರೂ ನಾವು ಅವರಿಗೆ ಸಪೋರ್ಟ್ ಮಾಡ್ತೇವೆ, ನಾವು ಅವರಿಗೆ ಐಡಿಯಾವನ್ನು ಕೊಡ್ತೇವೆ, ನಾವು ಅವರಿಗೆ ನಮ್ಮ ಎಲ್ಲ ನಾಲೆಜ್ಗಳನ್ನು ಕೊಡ್ತೇವೆ, ಈಗಲೂ ಕೊಡ್ತೇವೆ. ಇನ್ನೂ ಸಹ ಏನಾದ್ರು ಬಂದ್ರೆ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೇವೆ. ನಾವು ಸಿಕ್ಕುವುದಿಲ್ಲ ಎಂದಲ್ಲ, ಯಾರು ಫೋನ್ ಮಾಡಿದ್ರು ಫೋನ್ ಎತ್ತುತ್ತೇವೆ, ನಾವು ಸಿಗ್ತೇವೆ. ಒಂದು ವೇಳೆ ಫೋನ್ ತೆಗೆಯದಿದ್ರು ಹಿಂದೆ ಮೆಸೇಜ್ ಹಾಕ್ತೇವೆ, ಹಿಂದೆ ಕಾಲ್ ಮಾಡ್ತೇವೆ, ನಾವು ಫಾಲೋ ಅಪ್ ಮಾಡ್ತಾ ಇರ್ತೇವೆ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ. ನೀವು ಇವತ್ತು ನಮ್ಮನ್ನು ಕರೆದಿದ್ದೀರಿ,
ನೀವು ನಮಗೆ ಗೌರವ ಅತಿಥಿಯಾಗಿ ಕರೆದಿದ್ದೀರಿ. ನಮ್ಮ ಒಂದು ಮನಸ್ಸಲ್ಲಿ ಏನುಂಟು, ಹೃದಯದಲ್ಲಿ ಏನುಂಟು ಎಲ್ಲರಿಗೂ ಗೊತ್ತಿಲ್ಲ. ಹಾಗಾಗಿ ಇವತ್ತು ನಿಮ್ಮ ಈ ಮಾಧ್ಯಮದ ಮುಖಾಂತರ ನಾವು ಹೇಳಲಿಕ್ಕೆ ಇಚ್ಛೆ ಮಾಡ್ತೇವೆ. ನಾವು ನೋಡಿದಾಗೆ ಅಲ್ಲ, ನಾವೊಂದು ಸ್ಕ್ರಾಚ್ನಿಂದ ಬಂದವರು, ನಾವು ಸೇವೆ ಎಂಬ ಮನೋಭಾವನೆಯಿಂದ ಬಂದವರು. ಹಾಗಾಗಿ ನೀವು ನಮ್ಗೆ ಇವತ್ತು ಕರೆದಿದ್ದೀರಿ, ನನಗೆ ಖುಷಿ ಆಗ್ತದೆ. ಹಾಗಾಗಿ ನಾನು ಮನ ಬಿಚ್ಚಿ ನಿಮ್ಮಲ್ಲಿ ಮಾತನಾಡಿದ್ದೇನೆ. ನಮ್ಮದು ಉದ್ದೇಶ ಓನ್ಲಿ ಮನೆ ಕೊಡೋದು, ಸೇವೆ ಮಾಡೋದು, ಸರ್ವಿಸ್ ಕೊಡೋದು. ಪೊಲಿಟಿಷಿಯನ್ ಅವರು ಪಾಲಿಟಿಕ್ಸಲ್ಲಿ ಮಾತ್ರ ಸೇವೆ ಕೊಡೋದಲ್ಲ, ಇದು ಸಹ ಸೇವೆ. ನಮಗೆ ತುಂಬ ಜನ ಕರೆದ್ರು ನೀವು ಪಾಲಿಟಿಕ್ಸಿಗೆ ಬಾ ಎಂದು. ಆದರೂ ಸಹ ನಾವು ಇದನ್ನು ಮಾಡೋದು ಯಾಕೆ, ಇದು ಸಹ ಒಂದು ಸೇವೆ. ಮನೆ ಕೊಡೋದು, ಒಳ್ಳೆಯ ಮನೆ ಕೊಡೋದು ಒಂದು ಸೇವೆ. ಹಾಗಾಗಿ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಟು ನಾವು ಸೇವೆಯನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ನಾವು ಸದಾ ನಿರಂತರವಾಗಿ ಎಂಥದ್ದು ರಿಯಲ್ ಎಸ್ಟೇಟ್ ಬೇಕಾದರೂ ನಾವು ಕೊಡ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಲಾಸ್ಟ್ ಇಯರ್ ಒಂದು 3 ವರ್ಷ ಮುಂಚೆ ಕಂಕನಾಡಿಯಲ್ಲಿ ನಾವು 21,000ಕ್ಕೆ ಮನೆ ಕೊಟ್ಟಿದ್ದೆವು, ರೋಹನ್ ಸ್ಕ್ವೇರ್ ಅಲ್ಲಿ. ಇವತ್ತು ಅವರು ಇನ್ವೆಸ್ಟ್ ಮಾಡೋದು 42 ಲಕ್ಷ. ಇವತ್ತು ಅವರಿಗೆ 80 ಲಕ್ಷ ಸಿಗ್ತದೆ ಒಂದು 2 BHK ಫ್ಲಾಟ್ ತೆಗೆದುಕೊಂಡವರಿಗೆ. ಅವರು ಕೊಟ್ಟದ್ದು 21,000. 21,000 ಇಂಟು 3 ವರ್ಷ ಇನ್ವೆಸ್ಟ್ ಮಾಡಿದ್ದಾರೆ, 9 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ. 9 ಲಕ್ಷ ಇನ್ವೆಸ್ಟ್ ಮಾಡಿದವರಿಗೆ ಅವರಿಗೆ ಇವತ್ತು 35-40 ಲಕ್ಷ ಲಾಭ ಆಗಿದೆ. ನಾನು ನಮ್ಮ ತುಂಬ ಮಿತ್ರರ ಹತ್ರ ಹೇಳಿದ್ದೆ, ನೀವೊಂದು ಫ್ಲಾಟ್ ತೆಗೆದುಕೊಳ್ಳಿ ಎಂದು. ಕೆಲವರು ತೆಗೆದುಕೊಂಡ್ರು, ಕೆಲವರು ತೆಗೆದುಕೊಳ್ಳಿಲ್ಲ. ಬಟ್ ನಾನು ಹೇಳುವುದೇನೆಂದ್ರೆ ಅವರಿಗೆಲ್ಲ ಲಾಭ ಆಗಿದೆ. ಯಾಕೆಂದ್ರೆ ನಾವು ಅವರಿಗೆ 21,000ಕ್ಕೆ ಒಂದು ಹೋಟ್ಲಲ್ಲಿ ಕೆಲಸ ಮಾಡುವವನಿಗೆ, ಯಾಕೆಂದ್ರೆ ನಾನು ಒಂದು ಹೋಟ್ಲಲ್ಲಿ ಕೆಲಸ ಮಾಡಿದೆ. ಹೋಟ್ಲಲ್ಲಿ ಕೆಲಸ ಮಾಡುವವರಿಗೆ 30,000 ಸಂಬಳ ಇರ್ತದೆ ಒಂದು ಮಿನಿಮಮ್. ಒಂದು ಹೆಂಡತಿಗೆ ಒಂದು 25 ಇದ್ರೆ ಒಂದು 55,000 ಸಂಬಳ ಆಯ್ತು. 55ರಲ್ಲಿ 21 ಕೊಟ್ರೆ ಬಾಕಿ ಅವರಿಗೆ ಊಟಕ್ಕೆ ಎಲ್ಲ ಸಾಕು. ಅವರು ಬಂಟ್ವಾಳದಿಂದ ಬರಬೇಕು, ಕಾರ್ಕಳದಿಂದ ಬರಬೇಕು, ಸ್ಟ್ರೆಸ್ಫುಲ್ ಲೈಫ್ ಜೀವನ ಮಾಡಬೇಕೆಂದು ಏನು ಉದ್ದೇಶ ಇಲ್ಲ. ಅವರಿಗೆ ಒಳ್ಳೆ ಮನೆ ಸಿಗ್ತದೆ, ಅವರು ಹ್ಯಾಪಿ ಇರ್ತಾರೆ. ನಾವು ಇದು ಎಲ್ಲರಿಗೂ ಆಗಬೇಕು. ಎವ್ರಿಥಿಂಗ್ ಇಸ್ ಪಾಸಿಬಲ್, ಇಂಪಾಸಿಬಲ್ ಎಂಬುದು ಏನಿಲ್ಲ. ನನ್ನಂತ ರೋಹನ್ ಮೊಂತೇರೋಗೆ ದೇವರು ಬ್ಲೆಸ್ ಮಾಡಿದ್ದಾರೆ. ಹಾಗಾಗಿ ನಾನು ಹೇಳುದು ಎಲ್ಲರಿಗೂ, ತುಂಬಾ ಈ ಕಲ್ತವರಿಗೆ, ಡಿಗ್ರಿ ಆದವರಿಗೆ, ಡಿಗ್ರಿ ಆಗದವರಿಗೆ, ಪೋಸ್ಟ್ ಗ್ರಾಜುಯೇಷನ್ ಏನೋ ಯಾರು ಇದ್ದಾರೆ ಅವರಿಗೂ ನಮ್ಮಂತಾಗೆ ಆದ್ರೆ ಅವರಿಗೆ ಯಾಕೆ ಆಗೋದಿಲ್ಲ, ಅವರಿಗೂ ಆಗ್ತದೆ. ಹಾಗಾಗಿ ನಾವು ಇದು ಎಲ್ಲರಿಗೂ ಆಗಬೇಕು, ಎಲ್ಲರೂ ಬೆಳೀಬೇಕು, ಎಲ್ಲರೂ ಹಣ ಮಾಡಬೇಕು, ಎಲ್ಲರೂ ಸೇವೆ ಮಾಡಬೇಕು, ಒಬ್ಬರೊಬ್ಬರದ್ದು ಸೇವೆ ಮಾಡಬೇಕು, ಎಲ್ಲರೂ ಬೆಳೀಬೇಕು ಎಂದು ನನ್ನದೊಂದು ಆಸೆ. ಹಾಗಾಗಿ ನೀವು ಇವತ್ತು ನನ್ನನ್ನು ಕರೆದಿದ್ದೀರಿ, ನನಗೆ ಮನ ಬಿಚ್ಚಿ ಮಾತನಾಡಲಿಕ್ಕೆ ನೀವೊಂದು ಅವಕಾಶ ಮಾಡಿದ್ದೀರಿ. ಮೇ ಬಿ ನಂದು ಏನು ಮಾತನಾಡೋದು ಗ್ರಾಮರ್ ಏನೋ ಮಿಸ್ಟೇಕ್ ಆಗಿರ್ಬೋದು. ನೀವು ನಮ್ಮನ್ನು ಕ್ಷಮಿಸುತ್ತಾ ನನಗೆ ಇದನ್ನು ನೀವು ಅವಕಾಶವನ್ನು ಮಾಡಿಕೊಟ್ಟಕ್ಕೆ ನಿಮ್ಮ ಕೃತಜ್ಞತೆಯನ್ನು, ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸರ್, ನಾನು ತುಂಬ ವ್ಯಾಪಾರ ಮಾಡಿದ್ದೇನೆ. ಅದು ನಮಗೆ ಬೇಡ ಎಂದು ಬಿಟ್ಟದ್ದಲ್ಲ, ಅದಕ್ಕೆ ನಮಗೆ ಲೈಕ್ ಆಗಲಿಲ್ಲ. ನಮ್ಮದು ಏನೋ ಡೆಸ್ಟಿನಿ ರಿಯಲ್ ಎಸ್ಟೇಟ್ ಅಲ್ಲಿ ಇತ್ತು. ನಾವು ಹಾಗೆ ಲ್ಯಾಂಡ್ ಆಫ್ ರಿಯಲ್ ಎಸ್ಟೇಟ್ ಅಲ್ಲಿ ನಾವು ಲ್ಯಾಂಡಿಂಗ್ ಆಗಿದ್ದೇವೆ. ನಂಬರ್ 1. ನಂಬರ್ 2, ಫೇಲಿಯರ್. ಲೈಫಲ್ಲಿ ಫೇಲಿಯರ್ ಎಂಬ ವಿಷಯವೇ ಇಲ್ಲ, ಫೇಲಿಯರ್ ಎಂಬ ಕ್ವಶನ್ ಇಲ್ಲ. ಯಾಕೆ ಫೇಲಿಯರ್ ಇಲ್ಲ ಹೇಳ್ತೇನೆ. ನಮಗೆ ನೋಡಿ, ನಾವು ಫೇಲಿಯರ್ ಆದರೆ ನಮಗೆ ಫೇಲಿಯರ್ ಬರುವುದೇ ನಮಗೆ ಕಲೀಲಿಕ್ಕೆ. ನಾವು ಕಲಿಯದಿದ್ರೆ ಏನು ಮಾಡೋದು. ನಾನೊಂದು 5 ವರ್ಷದ ಮುಂಚೆ ಒಂದು ಸಾರಿ ನನಗೆ ಪೆಟ್ಟು ಬಿತ್ತು ವ್ಯಾಪಾರದಲ್ಲಿ. ಎಲ್ಲರೂ ಹೇಳಿದ್ರು ರೋಹನ್ ಓಡಿದ್ದಾರೆ, ಅಮೆರಿಕ ಹೋಗಿದ್ದಾರೆ, ಕೆನಡಾಕ್ಕೆ ಹೋಗಿದ್ದಾರೆ, ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾರೆ ಹೇಳಿದ್ರು. ಬಟ್ ನಾನು ಎಣಿಸುವುದೇನೆಂದ್ರೆ, ನಾವು ಯಾವಾಗಲೂ ಪೆಟ್ಟು ಬಿದ್ದಾಗ, ನಾವು ಯಾವಾಗಲೂ ಫೈಲ್ ಆದಾಗ ನಮಗೆ ಇನ್ನೊಂದು ಲೆವೆಲ್ಗೆ ಹೋಗ್ಲಿಕ್ಕೆ ಅದೊಂದು ಎಜುಕೇಶನ್. ನಾವು ನೋಡಿ, ಅದು ಎಜುಕೇಶನ್ ಸಿಕ್ಕದಿದ್ರೆ ಮೇಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಆ ದಿವಸ ಓಡಿ ಹೋಗಿದ್ದು, ಇವತ್ತು ನಮ್ದು ಇದು ಇರ್ತಿರ್ಲಿಲ್ಲ. ನಾವು ಇಲ್ಲಿ ಮಂಗಳೂರಲ್ಲಿ ಇರ್ತಿರ್ಲಿಲ್ಲ. ನಾವು ಓಡಬಾರದು, ಎದೆಗುಂದಬಾರದು, ನಾವು ಫೈಟ್ ಮಾಡಬೇಕು. ನಾವು ಫೈಲ್ ಆಗಬೇಕು. ಫೈಲ್ ಆದರೆ ನಾವು ಪಾಸ್ ಆಗ್ತೇವೆ. ಮೇ ಬಿ ಫಸ್ಟ್ ಟೈಮ್ ಫೈಲ್, ಸೆಕೆಂಡ್ ಟೈಮ್ ಫೈಲ್, ಎಷ್ಟು ಸಾರಿ ಫೈಲ್ ಆದರೂ ನಿಮಗೆ ನಾಲೆಜ್ ಸಿಗ್ತದೆ. ಈಗ ನನಗೆ ನೋಡಿ, ನಾನು ಕಲೀಲಿಲ್ಲ ಆಗ್ಬೋದು, ಆದರೆ ನನಗೆ ತುಂಬ ನಾಲೆಜ್ ಉಂಟು. ನೀವು ಯಾರ ಹತ್ರ ಬೇಕಾದರೆ ಹೇಳಿ, ಏನು ಐಡಿಯಾ ಬೇಕಾದರೆ ಹೇಳಿ, ನನಗೆ ಫುಲ್ಲಿ ಕಾನ್ಫಿಡೆಂಟ್ ಇದ್ದೇನೆ. ಸಮಟೈಮ್ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ತೇನೆ, ಟೈಟಸ್ ಹತ್ರ ಐ ಆಮ್ ಬುಲ್ಡೋಸರ್ ಹೇಳ್ತೇನೆ. ಯಾಕೆಂದ್ರೆ ನನಗೆ ಅಷ್ಟು ಇದುಂಟು, ಯಾಕೆಂದ್ರೆ ನಾಲೆಜ್ ಉಂಟು, ಐಡಿಯಾ ಉಂಟು. ಹಾಗಾಗಿ ನಾನು, ಅದು ಗೊತ್ತಿಲ್ಲ, ಅದು ವರ್ಡ್ ದೊಡ್ಡದಾಯ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಐ ಆಮ್ ಟೆಲಿಂಗ್ ಯು, ವಿ ಹ್ಯಾವ್ ಅ ಕಾನ್ಫಿಡೆನ್ಸ್ ಬಿಕಾಸ್ ಆಫ್ ಫೇಲಿಯರ್. ವಿದೌಟ್ ಫೇಲಿಯರ್ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಅದು ಹೇಳುದು. ಫೇಲಿಯರ್ ಅನ್ನು ನೀವು ಸಂತೋಷವಾಗಿ ಸ್ವೀಕರಿಸಬೇಕು, ಸಂತೋಷವಾಗಿ ಕೆಲಸ ಮಾಡಬೇಕು. ಆವಾಗ ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ತದೆ, ಐಡಿಯಾಸ್ ಚೇಂಜ್ ಆಗ್ತದೆ, ನಾಲೆಜ್ ಬರ್ತದೆ ನಿಮಗೆ. ಏನ್ ಸರ್? ಇಲ್ಲ ಸರ್, ನಾನು ಹೇಳುದು ಇಷ್ಟೇ. ಕೊರೋನಾದ ಸಮಯದಲ್ಲಿ ನನ್ನ ಬೆನ್ನು ನೋವು ಆದ್ರೂ ಸಹ ನಾನು ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದೆ. ರೋಹನ್ ಸ್ಕ್ವೇರ್ 8.5 lakh ಸ್ಕ್ವೇರ್ ಫೀಟ್ ಅನ್ನು ಲಾಂಚ್ ಮಾಡಿದೆ. ನೀವು ನಂಬ್ತೀರಾ ಇಲ್ವಾ? ನಾವು ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಇದು ಬರೆದ್ರು. ಯಾರಿಗೋಸ್ಕರ ಬರೆದ್ರು? ನಮಗೋಸ್ಕರ ಬರೆದದ್ದು ಕಾನ್ಸ್ಟಿಟ್ಯೂಷನ್, ಜನರಿಗೋಸ್ಕರ. ನಮಗೆ ನಮ್ಮ ಲೈಫ್ ಈಸಿ ಆಗ್ಬೇಕೆಂದು ನಾವು ಬರೆದದ್ದು, ಕರೆಕ್ಟ್ ಅಲ್ಲ? ಹಾಗೇನೆ ನಮ್ಗೆ ಈಗ ಕೊರೋನಾ ಬಂದ ಕೂಡಲೇ ಯಾವುದು ಬರಲಿ,
ಬಟ್ ಇದೆಲ್ಲ ಸವಲತ್ತು ಯಾರಿಗೋಸ್ಕರ ಇರುವುದು? ಜನರಿಗೋಸ್ಕರ ಇರುವುದು. ನಾವು ಜನರಿಗೆ ಹೇಗೆ ಮನೆ ಕೊಡಬೇಕು, ನಾನು ಚಿಕ್ಕ ಮಟ್ಟದಲ್ಲಿ ಯೋಚನೆ ಮಾಡಿದೆ, ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದೆ. ನಾನು ಒಂದು ಐಡಿಯಾ ಹೇಳ್ತೇನೆ. ನಾನು ಒಂದು ಹೋಟೆಲಲ್ಲಿ ಕೆಲಸ ಮಾಡುವವನಿಗೆ ಮನೆ ತೆಗೀಲಿಕ್ಕೆ ಆಗಬೇಕು. ಅದರ ಮೇಲಿನ ವರ್ಗದವರು ಎಷ್ಟೋ ದೊಡ್ಡ ಜನರಿದ್ದಾರೆ. ಈ ಕೆಳಗಿನ ವರ್ಗದವರಿಗೆ ನೀನು ಮನೆ ಮಾಡಿಕೊಟ್ರೆ ಅವರಿಗೆ ತೆಗೀಲಿಕ್ಕೆ ಈಸಿ ಆಗ್ತದೆ ಬಾಕಿಯವರಿಗೂ. ಹಾಗಾಗಿ ಜನರಿಗೋಸ್ಕರ ಹೇಗೆ ಮಾಡೋದು, ಜನರಿಗೋಸ್ಕರ ನಾವು ಹೇಗೆ ಸೇವೆ ಮಾಡೋದು, ಅದನ್ನು ನೀವು ಮನಸ್ಸಲ್ಲಿಟ್ಟರೆ ಯಾವ ಕೊರೋನಾ ಬರಲಿ ಏನು ಪ್ರಾಬ್ಲಮ್ ಆಗುದಿಲ್ಲ ಬಿಸ್ನೆಸ್ಸಿಗೆ. ನಮ್ಮ ಹತ್ರ ತುಂಬಾ ಐಡಿಯಾ ಉಂಟು. ಪೆಟ್ಟು ತಿಂದ ನಂತರವೇ ಐಡಿಯಾ ಬಂದದ್ದು, ಈಸಿ ಐಡಿಯಾ ಬರಲಿಲ್ಲ. ವಿದೌಟ್ ಪ್ರೈಸ್ ಪೇ ಏನು ಆಗೋದಿಲ್ಲ, ನಾವು ಪ್ರೈಸ್ ಪೇ ಮಾಡಲೇಬೇಕು. ಸರ್, ನಾವು ಎಲ್ಲರೂ ಒಟ್ಟಿಗೆ ಸೇರಿ, ನಾವು ನೋಡಿ, ನಾನು ಪತ್ರಿಕಾ ಮಾಧ್ಯಮದವರೊಟ್ಟಿಗೆ ಇದ್ದೇನೆ. ಹಾಗಾಗಿ ನೀವು ಒಟ್ಟಿಗೆ ಸೇರಿದ್ರೆ, ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಏನನ್ನೂ ಮಾಡ್ಬೋದು. ನಾನು ಹೇಳಿದಲ್ಲ, ಇದು ಸ್ವರ್ಗ, ಇಸ್ ಹೆವೆನ್. ಮ್ಯಾಂಗ್ಳೂರ್ ಇಸ್ ಹೆವೆನ್. ನಮಗೆ ಇಲ್ಲಿ ಎಲ್ಲ ಸವಲತ್ತು ಉಂಟು, ನ್ಯಾಚುರಲ್ ರಿಸೋರ್ಸ್ ಉಂಟು. ಹಾಗಾಗಿ ಎಲ್ಲಾ ತರದ್ದು ವರ್ಗದ ಜನರು ಇದ್ದಾರೆ, ಎಲ್ಲರೂ ಬುದ್ಧಿವಂತರು ಇದ್ದಾರೆ. ಯಾರು ಬುದ್ಧಿ ಕಮ್ಮಿ ಇದ್ದವರಲ್ಲ, ಎಲ್ರಿಗೂ ಬುದ್ಧಿ ಉಂಟು. ಹಾಗಾಗಿ ನಾವು ಇದನ್ನು ಗ್ರ್ಯಾಂಡ್ ಮಂಗಳೂರಲ್ಲ, ಅದಕ್ಕಿಂತ ಮೇಲೆ ಕೊಂಡೋಗ್ಬಹುದು ಎಂದು ನನಗೆ ಅನಿಸಿಕೆ. ಕಂಪ್ಯೂಟರ್ ಕಲಿಸಲಿಕ್ಕೆ ಒಂದು ಬಸ್ ಆರಂಭ ಮಾಡಿದಾಗ ಅದಕ್ಕೆ ತಿಂಗಳಿಗೆ 1 ಲಕ್ಷ ರೂಪಾಯಿ ನಮಗೆ ನಿರ್ವಹಣೆ ಖರ್ಚಾಗ್ತಾ ಇದೆ ಅಂತ ಹೇಳುವಾಗ 7 ತಿಂಗಳದ್ದು ನನ್ನ ಹತ್ರ ನನ್ನದು ಇರ್ಲಿ ಅಂತ ಹೇಳಿದ್ರು. ಹಾಗೆ ಅವರು ತುಂಬಾ ಮಂದಿಗೆ ದೊಡ್ಡ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರ ಈ ಚಾರಿಟಿ ಸೇವೆ ಹೀಗೆಯೇ ಮುಂದುವರಿಲಿ, ಜನರಿಗೆ ಮತ್ತಷ್ಟು ಅನುಕೂಲ ಆಗ್ಲಿ ಮತ್ತು ಅವರ ಉದ್ಯಮವು ಇನ್ನಷ್ಟು ಅಭಿವೃದ್ಧಿ ಆಗ್ಲಿ. ಮತ್ತೊಂದು ಅವರು ಹೇಳಿದ ದೇವರ ಸಹಕಾರ ಇದೆ ಅಂತ. ಅವರು ತುಂಬಾ ಗಾಡ್ಲಿ ಮನುಷ್ಯ, ದೇವರ ಬಗ್ಗೆ ಒಳ್ಳೆ ಅವರಿಗೆ ನಂಬಿಕೆ ಇದೆ. ಇವತ್ತು ಕೂಡ ಅವರು ಉಪವಾಸದಲ್ಲಿದ್ದಾರೆ. ಅವರು ಇಡೀ ದಿನ ಊಟ ಮಾಡೋದಿಲ್ಲ, ಅವರು ರಾತ್ರಿ ಮಾತ್ರ ಒಂದು ಊಟ ಮಾಡೋದು 10 ದಿನ. ಹಾಗೆ ಉಪವಾಸ ಅವರದ್ದು ದೇವರಿಗೋಸ್ಕರ ಅಂತ ಮಾಡುವ ಮನುಷ್ಯ. ಅವರಿಗೆ ಮತ್ತಷ್ಟು ಅಭಿವೃದ್ಧಿ ಪ್ರಗತಿ ಆಗಲಿ ಅಂತ ಹಾರೈಕೆ ಮಾಡಿ ಅವರ ಸಂವಾದ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈಗ ಇವತ್ತು ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರುವಂತಹ ಜೈದೀಪ್ ಶೆಣೈ ಅವರಿಗೆ ಹರೀಶ್ ಮೋಹನ್ ಖಾನ್ ಅವರು ಒಂದು ಸ್ಮರಣಿಕೆಯನ್ನು ಕೊಡಬೇಕು. ಧನ್ಯವಾದ ಸಮರ್ಪಣೆಯನ್ನು ನಮ್ಮ ಪ್ರಶ್ನೆ ನಮ್ಮವರೇ ಜೈದೀಪ್ ಶೆಣೈ ಅವರಿಗೆ ಮಂಗಳೂರು ಪ್ರತಿಭೆ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು.